ನಮಸ್ಕಾರ ವೀಕ್ಷಕರೇ, ದಿನದ ವಿದ್ಯಮಾನಗಳ ಕುರಿತ ಚರ್ಚೆಯ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ರೈಲು ತಾರತಮ್ಯ ಕರಾವಳಿ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ರೈಲ್ವೆ ಇಲಾಖೆ ಒಂದಷ್ಟು ತಾರತಮ್ಯ ಮಾಡ್ತಾ ಇದೆ ಅನ್ನುವಂಥ ಆರೋಪ ಕರಾವಳಿಗಿರೋದು. ಅದು ರೈಲನ್ನು ಒದಗಿಸುವುದರಲ್ಲಾಗಲಿ, ಹಳಿಗಳನ್ನು ಮಾಡುವುದರಲ್ಲಿ ಆಗಲಿ, ಅಥವಾ ಹೊಸ ಯೋಜನೆಗಳನ್ನು ಪ್ರಕಟಿಸುವುದರಲ್ಲಾಗಲಿ, ರೈಲ್ವೆ ಸ್ಟೇಷನ್ಗಳನ್ನು ಅತ್ಯಾಧುನಿಕವಾಗಿ ಅದನ್ನು ಮಾರ್ಪಾಡುಗೊಳಿಸುವುದಾಗಲಿ, ಟಿಕೆಟ್ನ ವ್ಯವಸ್ಥೆಗಳಲ್ಲಾಗಲಿ, ಸಿಬ್ಬಂದಿಗಳಾಗಲಿ ಎಲ್ಲ ವಿಚಾರದಲ್ಲೂ ಕೂಡ ಕರಾವಳಿಗರಿಗೆ ಅನ್ಯಾಯವಾಗ್ತಾ ಇದೆ ಅನ್ನುವ ಆರೋಪಗಳು ಕೇಳಿ ಬರ್ತಾ ಇದೆ. ಇದ್ರ ಜೊತೆಗೆ ವಿಭಾಗ ಮಾಡಬೇಕು ಅಂತ ಹೇಳಿದ್ರು, ಒಂದಷ್ಟು ಒತ್ತಾಯಗಳಿದ್ರು ಕೂಡ ವಿಭಾಗವನ್ನು ಕೂಡ ಮಾಡ್ತಾ ಇಲ್ಲ ಅಂತ ಅನ್ನುವಂಥದ್ದು. ಎಸ್, ಈಗ ಮತ್ತೆ ವಿವಾದ ಎದ್ದಿರುವಂಥದ್ದು, ಮತ್ತೆ ಕರಾವಳಿಗರು ಆಕ್ರೋಶಗೊಂಡಿರುವಂಥದ್ದು. ರೈಲ್ವೆ ಇಲಾಖೆ ಒಂದು 3 ಹೊಸ ರೈಲುಗಳನ್ನು ಪ್ರಕಟಿಸಿದೆ ದಕ್ಷಿಣ ಭಾರತಕ್ಕೆ, ಕೇರಳ ಮತ್ತು ಮಂಗಳೂರಿಗೆ ಸಂಬಂಧಪಟ್ಟ ಹಾಗೆ. ಆ 3 ರೈಲುಗಳು ಕೇರಳಕ್ಕೆ ಹೋಗ್ತಾ ಇದೆ ಅಂತ ಅನ್ನುವಂಥದ್ದೇ ಮತ್ತೆ ಆಕ್ರೋಶಕ್ಕೆ ಒಳಗಾಗಿರುವಂಥದ್ದು. ಯಾಕಂದ್ರೆ ಈ ಹಿಂದೆ ಬಹಳಷ್ಟು ಕಡೆಗಳಲ್ಲಿ ರಾಮೇಶ್ವರ, ಬೆಂಗಳೂರು, ಅದೇ ರೀತಿಯಲ್ಲಿ ಅಹಮದಾಬಾದ್, ಉತ್ತರದ ಈಶಾನ್ಯ ಮತ್ತು ವಾಯುವ್ಯ ಭಾಗಗಳಿಗೆ ಜೊತೆಗೆ ಪೂರ್ವ ಭಾಗಗಳಿಗೂ ಕೂಡ ಒಂದಷ್ಟು ರೈಲು ಬೇಕು ಅಂತ ಕೇಳಿದ್ರೆ ದಕ್ಷಿಣಕ್ಕೆ, ಅದು ಕೂಡ ಕೇರಳಕ್ಕೆ 3 ರೈಲುಗಳನ್ನು ಕೊಟ್ಟಿದಾರಲ್ಲ, ನಮ್ಗೇನು ಇಲ್ಲ ಅಂತ ಅನ್ನುವಂಥದ್ದು ಕರಾವಳಿಗರ ಆಕ್ರೋಶ. ಎಸ್, ಈ ಬಗ್ಗೆ ಮಾತನಾಡೋಣ. ನಾವು ಎಷ್ಟರ ಮಟ್ಟಿಗೆ ಕರಾವಳಿಗರು ಈ ರೀತಿಯ ರೈಲ್ವೆ ಯೋಜನೆಗಳು ತೆಗೆದುಕೊಳ್ಳುವುದರಲ್ಲಿ ನಾವು ನಿಸ್ಸೀಮರಾಗಿದ್ದೇವೆ, ಇಲ್ಲ ಅಂತ ಅನ್ನೋದರ ಬಗೆಗೂ ಕೂಡ ನಾವು ಚರ್ಚೆ ಮಾಡಬೇಕು. ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ವಿವಿಧ ರೈಲ್ವೆಯ ಸಂಬಂಧಪಟ್ಟ ಹೋರಾಟಗಾರರು ಮತ್ತು ಸಂತ್ರಸ್ತರು ಇವರನ್ನು ಕೂಡ ನಾನು ಫೋನ್ನಲ್ಲಿ ಕರೆ ಮಾಡಿ ಮಾತನಾಡಿಸ್ತೇನೆ. ನನ್ನ ಜೊತೆಗೆ ಸ್ಟುಡಿಯೋದಲ್ಲಿ ಹಿರಿಯ ಪತ್ರಕರ್ತರಾದಂಥ ರಮೇಶ್ ಪೆರ್ಲಾ ಅವರಿದ್ದಾರೆ. ನಮಸ್ಕಾರ ರಮೇಶ್ ಪೆರ್ಲಾ ಅವರೇ, ಏನು ಹೇಳ್ತೀರಿ? ಇದೀಗ ಒಂದು ಪ್ರಕಟಗೊಂಡಂಥ ರೈಲುಗಳಿಗೆ ಏನು ನಾವು ಕಳ್ಕೊಂಡದ್ದೇನಾದರೂ ಇದೆಯಾ ಇದರಲ್ಲಿ ಅಂತ? ಇಲ್ಲ, ಇದರಲ್ಲಿ ಏನಂದರೆ ಇದು ಅಂತ್ಯೋದಯ ಎಕ್ಸ್ಪ್ರೆಸ್ ಅಂತ ಶುರು ಮಾಡಿದ್ದು, ಹೊಸದಾಗಿ ಶುರು ಮಾಡಿದ್ದು ಸುರೇಶ್ ಪ್ರಭು ಅವರು ರೈಲ್ವೆ ಸಚಿವರಾಗಿದ್ದಾಗ ಆದಂಥ ಒಂದು ಪ್ರೋಗ್ರಾಮ್. ಒಂದು 6 ಟ್ರೈನ್ ಅದರಲ್ಲಿ ಮಂಜೂರಾಗಿತ್ತು. 5 ಟ್ರೈನ್ ಆಲ್ರೆಡಿ ಇದಾಗಿದೆ, ಇದು 6ನೇ ಟ್ರೈನು. ಇದರಲ್ಲಿ ವಿಶೇಷ ಏನಂದರೆ ಈ ಅಂತ್ಯೋದಯ ಟ್ರೈನಲ್ಲಿ ರಿಸರ್ವೇಷನ್ ಇಲ್ಲ, ಅನ್ರಿಸರ್ವ್ಡ್ ಇದು. ಮತ್ತು ಇಲ್ಲಿ ಎಲ್ಲಿಗೆ ಯಾವ ರೂಟಲ್ಲಿ ಆಗ್ತಾರೆ ಅಂದರೆ ಲಾಂಗ್ ಡಿಸ್ಟೆನ್ಸ್ ರೂಟು ವಿತ್ ಹೈ ಏನು ಪ್ಯಾಸೆಂಜರ್ಸ್ ಜಾಸ್ತಿ ಇರುವಂಥ, ರಶ್ ಜಾಸ್ತಿ ಇರುವಂಥ, ಪ್ರಯಾಣಿಕರು ಜಾಸ್ತಿ ಇರುವಂಥ ಆ ರೂಟಲ್ಲಿ ಲಾಂಗ್ ಡಿಸ್ಟೆನ್ಸ್ ರೂಟಿಗೆ ಇದು ಹಾಕೋದು ಅಂತ್ಯೋದಯ ಎಕ್ಸ್ಪ್ರೆಸ್. ಸೊ ಆ ಕಾರಣಕ್ಕಾಗಿ ನೀವು ಮಂಗಳೂರು, ಎರ್ನಾಕುಲಂ, ಕೇರಳ ಅಂತೂ ಇದೆ. ಇನ್ನು ವಿಶೇಷ ಏನಂದರೆ ಅದಲ್ಲದೆ ಅದರಲ್ಲಿ ರಿಸರ್ವೇಷನ್ ಇರೋದಿಲ್ಲ. ಮತ್ತು ಅದು ತುಂಬ ಡಿಫ್ರೆಂಟ್ ಆಗಿ ಡಿಸೈನ್ ಮಾಡಿದಂತಹ ರೈಲು. ಈ ಲಾಂಗ್ ಡಿಸ್ಟೆನ್ಸ್ ಓಡಾಡ್ತಿದ್ರು ಕೂಡ ಅದರಲ್ಲಿ ಶಾರ್ಟ್ ಡಿಸ್ಟೆನ್ಸ್ ಹೋಗೋರು ಅನ್ರಿಸರ್ವ್ಡ್ ಇದ್ದ, ರಿಸರ್ವ್ ಮಾಡದೆ ಆಗತಾನೆ ಎತ್ಕೊಂಡು ಹೋಗುವಂಥ ಆ ವ್ಯವಸ್ಥೆ ಇದೆ ಅದರಲ್ಲಿ. ಮತ್ತು ಅದರ ಆಧುನಿಕವಾದ ಟಾಯ್ಲೆಟ್ ವ್ಯವಸ್ಥೆ ಎಲ್ಲ ಇದೆ. ಸೊ ಈ ಥರ ಟ್ರೈನ್ ವಿಶೇಷ. ಇಷ್ಟು ಟ್ರೈನ್ ಮಂಜೂರಾಗಿದೆ, ಅದರಲ್ಲಿ 3 ಟ್ರೈನ್ ಕೇರಳದಲ್ಲಿ ಓಡಾಡ್ತಿದೆ. ಒಂದು ಕಲ್ಕತ್ತಾ ಹೌರಾದಿಂದ ಒಂದು ಎರ್ನಾಕುಲಂಗೆ ಒಂದು ಟ್ರೈನ್ ಇದೆ, ಹತ್ತಿಯಾದಿಂದ ಇನ್ನೊಂದು ಎರ್ನಾಕುಲಂಗೆ ಇದೆ. ಈಗ ಆಗ್ತಿರೋದು ಮಂಗಳೂರಿಂದ ತ್ರಿವೇಂದ್ರಂಗೆ. ಮಂಗಳೂರು ಅಂದ್ರೆ ನೀವು ಕೇರಳಕ್ಕೆ ಮಂಗಳೂರಿಗೆ ತುಂಬಾ 10 ಕಿಲೋಮೀಟರ್ ಇರ್ಬೋದು ಅಷ್ಟೇ, ಹೆಸರಿಗೆ ಮಾತ್ರ ಮಂಗಳೂರು. ಮಾತನಾಡೋಣ. ನಮ್ಮ ಜೊತೆಗೆ ಮಂಗಳೂರು ಅಂದ್ರೆ ವಿಭಾಗದ ಮಾಜಿ ಸದಸ್ಯರು ಜಯರಾಮ್ ರೈ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಜಯರಾಮ್ ರೈ, ಬಹುಶಃ ತಮಗೂ ಗೊತ್ತಿರಬಹುದು, ಈಗ ಕೆಲವು ರೈಲುಗಳನ್ನು ಪ್ರಕಟ ಮಾಡಿರುವುದು ಕರಾವಳಿಗರಿಗೆ ಅನ್ಯಾಯ ಆಗಿದೆ ಅಂತ ಅನ್ನುವಂಥದ್ದು ಕರಾವಳಿಗರ ಆಕ್ರೋಶ. ಏನು ಹೇಳ್ತೀರಿ ಸರ್ ಇದು? ಒಂದು ದೃಷ್ಟಿಯಲ್ಲಿ ಹೌದು. ಅಂದ್ರೆ ನಮ್ಮ ಬೇಡಿಕೆ ಇದ್ದವ್ರಿಗೆ ಮುಖ್ಯವಾಗಿ ಹಿಂದೆ ಮಂಗಳೂರು ಅಂದ್ರೆ ಮೀಟರ್ ಗೇಜ್ ಇರುವಾಗ ಬ್ರಾಡ್ ಗೇಜ್ ಆಗುವ ಮೊದಲು ಮಹಾಲಕ್ಷ್ಮಿ ಎಕ್ಸ್ಪ್ರೆಸ್ ಡೈಲಿ ಇತ್ತು ಮಂಗಳೂರು ಮೀರಾಜಿ. ಅದು ಬಹಳ ವರ್ಷದಿಂದ ನಮ್ಮ ಬೇಡಿಕೆ ಇದೆ. ಅಂದ್ರೆ ಅವರಾಗಿ ಮಾಡ್ಬೇಕಿತ್ತು ಮೀಟರ್ ಗೇಜ್ ಆಗಿ ಬ್ರಾಡ್ ಗೇಜ್ ಕನ್ವರ್ಟ್ ಆದ ನಂತರ. ಯಾಕಂದ್ರೆ ಆ ರೂಟ್ ಅಲ್ಲಿ ಮಂಗಳೂರಿನ ಯಾವ ರೈಲು ಇಲ್ಲ. ಮಂಗಳೂರು, ಪೂನಾ ಆ ರೂಟ್ ಅಲ್ಲಿ ಬಹಳ ಜನ ನಮ್ಮ ಮಂಗಳೂರಿನವರು ಹೋಟೆಲ್, ಬೇರೆ ಬೇರೆ ಉದ್ಯಮಗಳಲ್ಲಿ ತಮ್ಮ ತೊಡಗಿಸಿಕೊಂಡಿದ್ದಾರೆ. ಈಗ ಅವರು ಹೇಳುವ ಇದಂತ ಹೇಳಿದ್ರೆ, ಈಗ ಮಂಗಳೂರು, ಹಾಸನ, ಅರಸೀಕೆರೆ ರೂಟ್ ಸ್ಯಾಚುರೇಷನ್ ಆಗಿದೆ. ಹಾಗಾಗಿ ನಮ್ಗೆ ಹೊಸ ರೈಲು, ಅದು ಇದು ಡಬಲ್ ಲೈನ್ ಆಗದೆ ನಮ್ಗೆ ಓಡಿಸುವ ಹಾಗಿಲ್ಲ ಅಂತ ನಾನು ಪ್ರತಿ ಮೀಟಿಂಗ್ ಅಲ್ಲಿ ಅದನ್ನು ರೈಸ್ ಮಾಡ್ತಿದ್ದೆ. ಯಾಕೆ ನೀವು ಓಡಿಸ್ತಾ ಇಲ್ಲ ಅಂತ ಹೇಳಿದಾಗ, ಹಾಸನ ಅರಸೀಕೆರೆ ರೂಟ್ ಈಗ ಸ್ಯಾಚುರೇಷನ್ ಆಗಿದೆ, ಅದು ಡಬ್ಲಿಂಗ್ ಆಗದೆ ಹೊಸ ರೈಲು ಓಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರ ಉತ್ತರ. ಎಸ್, ಅಲ್ಲ, ಈಗ ಮೀರಜ್ಗೆ ಹೋಗುವ ರೈಲು ಹಾಸನ ಮೂಲಕವಾಗಿ ಹೋಗ್ತದೆ ಸರ್, ಹೇಗೆ? ಹೌದೌದು, ಅದರ ರೂಟ್ ಹೇಗೆಂದ್ರೆ ನೋಡಿ, ಮಂಗಳೂರು, ಹಾಸನ, ಅರಸೀಕೆರೆ, ಹುಬ್ಬಳ್ಳಿ, ಆಮೇಲೆ ಅದೇ ಕಡೂರು,
ಇದಾಗಿ ಕಡೂರು ಮೂಲಕ ಅದು ಹಳೆಯ ರೂಟು. ಎಸ್ ಎಸ್ ಅದು ಮೀರಜ್ ಅಂದ್ರೆ ಯಾಕೆ ಮೀರಜ್ ವರೆಗೆ ಓಡಿಸಿತ್ತು ಅಂದ್ರೆ ಮೀರಜ್ ನಂತರ ಅದು ಬ್ರಾಡ್ ಗೇಜ್ ಆಗ. ಈಗ ಅದನ್ನು ಮುಂಬೈವರೆಗೆ ಓಡಿಸೋದಕ್ಕೇನು ಟೆಕ್ನಿಕಲಿ ಪ್ರಾಬ್ಲಮ್ ಇಲ್ಲ. ಎಸ್ 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 ಸೊ ಆ ರೈಲನ್ನ ಇವರು ಕೊಟ್ಟಿಲ್ಲ ಅಂತ ಅನ್ನುವಂಥದ್ದು. ಕೊಟ್ಟಿಲ್ಲ. ಓಕೆ, ಅವರು ಕೂಡ ಉತ್ತರ ಅಂತ ಹೇಳಿದ್ರೆ ಈಗ ಈಗ ನೋಡಿ ಎಸ್.ಎಂ. ಕೃಷ್ಣ ಇರುವಾಗ ಆಗ ಮಮತಾ ಬ್ಯಾನರ್ಜಿ ಅವರು ರೈಲ್ವೆ ಸಚಿವರಾಗಿದ್ರು. ಈ ರೈಲ್ವೆ ಅಭಿವೃದ್ಧಿಗೋಸ್ಕರ ರೈಡ್ ಅಂತ ಮಾಡಿದ್ರು, ಕರ್ನಾಟಕ ರೈಲ್ವೆ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಹೇಳಿ. ಸರಿ, ಅದರ ಸಬ್ಸಿಡರಿ ಒಂದು ಸಂಘಟನೆಯಾಗಿ HMRDC ಅಂದ್ರೆ ಹಾಸನ ಮಂಗಳೂರು ರೈಲ್ವೆ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಮಾಡಿದ್ರು. ಅದರ ಅಗ್ರಿಮೆಂಟ್ ಪ್ರಕಾರ 3 ರೈಲಿಗೆ ಮಾತ್ರ ಅವಕಾಶ ಇತ್ತು. ಓಕೆ, ಯಾಕೆ ಅದರಲ್ಲಿ ಅವರ ಲೆಕ್ಕದಲ್ಲಿ ಈಗ ಒಂದು ಹಗಲು ರೈಲು 2, ಮತ್ತೊಂದು ನಮ್ಮ ರಾತ್ರಿ, ಅದಕ್ಕಿಂತ ಹೆಚ್ಚು ಓಡಿಸ್ಲಿಕ್ಕೆ ಆಗುದಿಲ್ಲ. ಅದರಲ್ಲಿ ಒಂದು ತಿದ್ದುಪಡಿ ತರಬೇಕು ಅಥವಾ ಅಗ್ರಿಮೆಂಟ್ ಅವಧಿ ಮುಗಿಯವರೆಗೆ ಕಾಯ್ಬೇಕು. ಅದು ಅವರು ಹೇಳ್ಕೊಳ್ಳುವ ಸಮಸ್ಯೆ. ಎಸ್, ಈಗ ಕೊಟ್ಟಿರುವಂತ ರೈಲಲ್ಲಿ ನಮಗೆ ಕೊಡ್ಬೇಕಾದದ್ದನ್ನ ಕೇರಳಕ್ಕೆ ಕೊಟ್ಟಿರೋದು, ನಮಗೂ ಕೊಡ್ಬೋದಿತ್ತಲ್ವೇ ಅಂತ ಅನ್ನೋದು. ನೋಡಿ, ಒಂದು ನನ್ನ ಅಭಿಪ್ರಾಯ, ಈಗ ನಂಗೆ ಕಾಣ್ತದೆ ನಿನ್ನೆ ಬಹುಶಃ ಪತ್ರಿಕೆಯಲ್ಲಿ ಬಂದ ಇಶ್ಯೂನ ಬಗ್ಗೆ ಮಾತಾಡ್ತಿದ್ದು ಕಾಣ್ತದೆ, ಅಂತ್ಯೋದಯದ ಬಗ್ಗೆ. ಆದ್ರೆ ಈಗ ಅದನ್ನು ಕೇರಳದವರಿಗೆ ಅಂತ ನಾವು ಹೇಗೆ ಅದನ್ನು ಇಂಟರ್ಪ್ರಿಟ್ ಮಾಡ್ಲಿಕ್ಕೆ ಆಗ್ತದೆ? ಅದರ ಫಲಾನುಭವಿಗಳು ಮಂಗಳೂರಿನವರೇ ಹೋಗುದಲ್ವಾ? ಈಗ ನೋಡಿ, ಉಳಿದ ರೈಲಿಗೂ ಅದಕ್ಕೆ ವ್ಯತ್ಯಾಸ ನಾನು ಸ್ಟಡಿ ಮಾಡಿದ ಹಾಗೆ, ಈ ರೂಟ್ ಉಂಟಲ್ಲ, ಅದು ಮಂಗಳೂರು ಟು ಕೋಚಿಯಲ್ಲಿ ಹೋಗುವಾಗ ವಯ ಎರ್ನಾಕುಲಂ ಟು ಇನ್ ಬಿಟ್ವೀನ್ ಎರ್ನಾಕುಲಂ ಅಂಡ್ ಕಾಯಕುಲಂ ನಲ್ಲಿ ಅಲ್ಪೂಜ ಆಗಿ ಹೋಗ್ತದೆ. ಅಲ್ಪೂಜ, ಹೌದು, ಬೇರೆ ಯಾವ ರೂಟ್ ಕೂಡ ಆ ರೂಟ್ ಆಗಿ ಹೋಗುದಿಲ್ಲ. ಈಗ ಓಡುವ ಎಲ್ಲಾ ಮಂಗಳೂರು ಟ್ರೈನ್ ರೈಟ್ ಅಲ್ಲಿ ಬೆಳಗಿನ ಎರ್ನಾಡ್, ಆಮೇಲೆ ಮಾವೇಲಿ, ಆಮೇಲೆ ನೇತ್ರಾವತಿ 3 ಬಿಟ್ರೆ ಬಾಕಿ ಎಲ್ಲ ರೈಲು ಇದು ಎರ್ನಾಕುಲಂ, ಕೋಟ್ಟಾಯಂ, ಚೆಂಗನ್ನೂರು ಆಗಿ ಹೋಗ್ತದೆ. ಸೊ ಅದು ಎರ್ನಾಕುಲಂ ಟು ಕಾಯಕ್ ಮಧ್ಯೆ ಇರುವ ಒಂದು ರೂಟಿನಿಂದಾಗಿ ಕೆಲವರಿಗೆ ಅಗತ್ಯ ಬಿದ್ದಿರ್ಬೋದು, ಗೊತ್ತಿಲ್ಲ ನಮಗೆ. ಆ ರೂಟಿನ ಡಿಮಾಂಡಿಗೋಸ್ಕರ ಈ ರೈಲು ಹಾಕಿರ್ಬೋದು. ಈಗ ಅನೌನ್ಸ್ ಮಾಡಿದ ರೈಲು ಆ ರೂಟ್ ಆಗಿ ಹೋಗ್ತದೆ. ಸರಿ, ಕೇಳ್ತಾ ಇದ್ದಾರೆ ಸರ್. ಈಗ ಓಕೆ, ರೈಲನ್ನ ಅವರು ಕೊಟ್ಟಿದ್ದಾರೆ. ನಮ್ಗೇನಂತ ಹೇಳಿದ್ರೆ, ಕೇರಳದವರಿಗೆ ಕೊಟ್ಟ ರೈಲು ಕಾಸರಗೋಡುವರೆಗೂ ಅದು ಅವರಿಗೆ ಸಲ್ಲುತ್ತದೆ, ನಮಗೇನು ಅಲ್ಲ. ಅಥವಾ ಇಲ್ಲಿಂದ ಹೊರಟ್ರು ಕೂಡ ಅದು ಕೇರಳದವರಿಗೆ ಲಾಭ ಆಗ್ತದೆ. ನಮಗೆ ರೈಲು ಬೇಕಿತ್ತಲ್ವೋ ಅಂದ್ರೆ ಅವರಿಗೆ ಕೊಟ್ಟಿದ್ದಾರೆ, ನಮ್ಮ ರೈಲನ್ನು ಕಸಿದಿದ್ದಾರೆ. ನಮಗೆ ರಾಮೇಶ್ವರಂಗೆ ಕೊಡಬಹುದಾಗಿತ್ತು, ಅಥವಾ ಬೆಂಗಳೂರಿಗೆ ಇನ್ನೊಂದು ರೈಲು ಕೊಡಬಹುದಾಗಿತ್ತು, ಅಹಮದಾಬಾದಿಗೆ ಕೊಡಬಹುದಾಗಿತ್ತು, ಕೊಟ್ಟಿಲ್ಲ. ಅಂದ್ರೆ ನಮ್ಮ ಪ್ರಯತ್ನಗಳು ಸಾಕಾಗುವುದಿಲ್ವೋ, ಅಥವಾ ನಾವು ರೈಲ್ವೆ ಸಂತ್ರಸ್ತರಲ್ವೋ ಅನ್ನೋ ಪ್ರಶ್ನೆ. ಅಲ್ಲ, ನಾನು ನಿಮ್ಮ ಒಂದು ನೋವಿನಲ್ಲಿ ನಾನು ಸಹಭಾಗಿ. ಯಾಕಂದ್ರೆ ನಾನು ಪ್ರತಿಯೊಂದು ಎಲ್ಲಿ ಹೋಗುದಿದ್ದು ವಯ ರೂಟ್ ಆಗಿ ರೈಲಾಗಿ ಹೋಗುದು. ಇಲ್ಲಿ ಬೆಂಗಳೂರು ಇದು ಮಂಗಳೂರಿನಿಂದ ಬೆಂಗಳೂರಿಗೆ ಆಗ್ಲಿ ಬಸ್ಸಿನಲ್ಲಿ ಹತ್ತಿರ ಇದ್ರು ಕೂಡ ವಯ ರೈಲಿನಲ್ಲಿ ಹೋಗುವ ಒಂದು ವರ್ಗ. ಹಾಗಾಗಿ ಆ ಪ್ರಶ್ನೆ ನಂದು ಪ್ರಶ್ನೆ, ನಿಮ್ಮ ಪ್ರಶ್ನೆ ಅಲ್ಲ, ನನ್ನ ಪ್ರಶ್ನೆ. ಕರೆಕ್ಟ್. ಏನಂತ ಹೇಳಿದ್ರೆ, ವಿಭಾಗ ಮಾಡುವುದರಲ್ಲಿ ಆಗಲಿ, ಅಥವಾ ನಮ್ಗೆ ಒಂದು ಅಂಡರ್ ಪಾಸ್ ಕೊಡೋದು, ರೈಲ್ವೆ ಅಂಡರ್ ಪಾಸ್ ಮಾಡೋದು, ಅಥವಾ ಫ್ಲೈಓವರ್ ಮಾಡೋದು, ಅಂದ್ರೆ ಸಾರ್ವಜನಿಕವಾದಂತ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಒಂದಷ್ಟು ಯೋಜನೆಗಳನ್ನು ತರುವಾಗ ಇಲ್ಲಿಯ ಜನರಿಗೆ ಅನುಕೂಲ ಆಗಬೇಕು ಅನ್ನುವ ರೀತಿಯಲ್ಲಿ ಇಲಾಖೆ ವರ್ತಿಸ್ತಾ ಇಲ್ಲ, ತಾರತಮ್ಯ ಮಾಡ್ತಾ ಇದೆ. ರೈಲ್ವೆ ಸ್ಟೇಷನ್ ಅಂತ ಅನ್ನೋದು, ಮಂಗಳೂರು ರೈಲ್ವೆ ಸ್ಟೇಷನ್ ಕೂಡ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ. ಮಂಗಳೂರು ಜಂಕ್ಷನ್ ಅಂತ ರೈಲ್ವೆ ಸ್ಟೇಷನ್ ಏನಿದೆ, ಅದು ಪಕ್ಕ ಒಂದು ಹಳ್ಳಿಗಾಡಿನ ರೈಲ್ವೆ ಸ್ಟೇಷನ್ ಅನ್ನೋ ತರ ಇದೆ ಅಂತ ಅನ್ನೋದು ಆರೋಪ. ನೋಡಿ, ಈಗ ನಮ್ಮ ಸದ್ಯದ ಮಂಗಳೂರು ಮತ್ತು ಮಂಗಳೂರು ಜಂಕ್ಷನ್ ದಕ್ಷಿಣ ರೈಲ್ವೆ ಪಾಲ್ಘಾಟ್ ಡಿವಿಷನ್ಗೆ ಸೇರಿದೆ. ಹೌದು, ಇದು ನಮ್ಮ ಒಂದು 10 ವರ್ಷದ ಕೆಳಗೆ ರೈಲ್ವೆ ಆರ್ಗನೈಸೇಷನ್ ರೀಆರ್ಗನೈಸ್ ಆಗುವಾಗ ಮಂಗಳೂರು ಅದಕ್ಕೆ ಮಂಗಳೂರು ಈ ಏರಿಯಾವನ್ನು ಮೈಸೂರು ಡಿವಿಷನ್ಗೆ ಸೇರಿಸಬೇಕಿತ್ತು. ನೈಋತ್ಯ ವಲಯದ ಮೈಸೂರು ಡಿವಿಷನ್ ಸೇರಿಸಬೇಕಿತ್ತು. ಆಗ ನಮ್ಮ ರಾಜಗೋಪಾಲ್ ಇರುವಾಗ ನಾವೊಂದು ಮನವಿ ಕೊಟ್ಟೆವು. ಇದು
ಅಲ್ಲಿ ಇದಾಗಿದೆ ಅಂತ. ಆಗ ಅವರು ಹೇಳಿದ್ರು ಇದು ಆಗ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಯಾಕಂದ್ರೆ ಇದು ಲೈನೇ ಇರ್ಲಿಲ್ಲ. ಎಸ್, ಅಲ್ಲೋ ಕೇಳ್ತಿದೆ ಅಲ್ಲ? ಕೇಳ್ತದೆ. ಆಮೇಲೆ ನಿತೀಶ್ ಕುಮಾರ್ ರೈಲ್ವೆ ಮಿನಿಸ್ಟರ್ ಆಗಿದ್ದಾಗ ಮಂಗಳೂರಿಗೆ ಬಂದಾಗ ಮತ್ತೆ ಅದನ್ನು ನಾವು ಡಿಮಾಂಡ್ ಮಾಡಿದೆವು, ಈ ಏರಿಯಾವನ್ನು ಮೈಸೂರು ಡಿವಿಷನ್ ಸೇರಿಸಬೇಕು ಅಂತ. ಆಗ ಅವರಿಗೆ ಕನ್ವಿನ್ಸ್ ಆಯಿತು. ಅವರು ಕೂಡಲೇ ರೈಲ್ವೆ ಚೇರ್ಮನ್ಗೆ ಫೋನ್ ಮಾಡಿ, ಆಗ ಅವರೊಟ್ಟಿಗೆ ಮೆಂಬರ್ ಒಬ್ರು ಜೈನ್ ಸಹ ಇದ್ರು, ನಮ್ಮಿಂದ ಒಂದು ಲ್ಯಾಪ್ಟಾಪ್ ಆಗಿದೆ, ನಾನು ಅದನ್ನು ಅನೌನ್ಸ್ ಮಾಡ್ಬೋದಾ ಕೇಳಿದ್ರು. ಅವರು ಇಲ್ಲಿ ಅಂದ್ರೆ ಮಂಗಳೂರು ಕಪಕಪುತ್ತೂರು ಇನಾಗ್ರೇಷನ್ ಇರುವಾಗ ಅದನ್ನು ಹೇಳಿದ್ದು. ಎಲ್ಲಾ ಪೇಪರ್ ಅಲ್ಲಿ ಬಂದಿದೆ, ಕೇರಳದಲ್ಲಿ ಪೇಪರ್ ಅಲ್ಲಿ ಬಂದಿದೆ. ಇದು ಈ ಏರಿಯಾ ಉಂಟಲ್ಲ, ಇದು ಮೈಸೂರು ಡಿವಿಷನ್ ಸೇರ್ತದೆ, ಸಬ್ಜೆಕ್ಟ್ ಟು ದಿ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದಿ ಮ್ಯಾಂಗ್ಳೂರು ಹಾಸನ್ ರೈಲ್ವೆ ಅಂತ ಸಾರ್ವಜನಿಕವಾಗಿ ಘೋಷಣೆ ಮಾಡಿದ್ರು. ಆಮೇಲೆ ಅವರು ಅಲ್ಲಿಯ ಮುಖ್ಯಮಂತ್ರಿ ಆದ್ರು, ರೈಲ್ವೆ ಬೇರೆ ಮಂತ್ರಿ, ಅದು ಅಲ್ಲಿಗೆ ನೆನಗುದಿಗೆ ಬಿದ್ದಿದೆ. ಮತ್ತೆ ನೀವು ಡಿವಿಷನ್ ಬಗ್ಗೆ ಹೇಳಿದ್ರಿ, ಡಿವಿಷನ್ ಬಗ್ಗೆ ಒಂದು ಸಮಸ್ಯೆ ಉಂಟು. ಯಾಕೆಂತ ಹೇಳಿದ್ರೆ ಒಂದು ಡಿವಿಷನ್ ಆಗ್ಬೇಕಾದ್ರೆ ಅದಕ್ಕೆ ಮಿನಿಮಮ್ ರೂಟ್ ಕಿಲೋಮೀಟರ್ ಅಂತ ಉಂಟು. ಅಂದ್ರೆ ಇಷ್ಟು ರೈಲ್ ಇರ್ಬೇಕು, ಇಷ್ಟು ಆ ವ್ಯಾಪ್ತಿಯಲ್ಲಿ ಇಷ್ಟು ಮಿನಿಮಮ್ ರೂಟ್ ಕಿಲೋಮೀಟರ್ ಬೇಕು. ಹಿಂದಾದ್ರೂ ಒಂದು ಅವಕಾಶ ಇತ್ತು. ಅದು ಏನಾಗಿದೆ ಅಂತ ಹೇಳಿದ್ರೆ ಈಗ ಪಾಲ್ಘಾಟ್ ಡಿವಿಷನ್ ಬಹಳ ಸಣ್ಣದಾಗಿದೆ. ಯಾಕಂದ್ರೆ ಅಲ್ಲಿ ತಮಿಳುನಾಡಿನ ವೇಲು ಮಿನಿಸ್ಟರ್ ಆಗಿರುವಾಗ, ರೈಲ್ವೆ ರಾಜ್ಯ ಸಚಿವರಾಗಿರುವಾಗ ಒಂದು ಸೇಲಂ ಡಿವಿಷನ್ ಹೊಸದಾಗಿ ಕ್ರಿಯೇಟ್ ಮಾಡಿದ್ರು. ಅದರಿಂದಾಗಿ ಅವರ ಒಂದು ಮತ್ತಷ್ಟು ಕಮ್ಮಿ ಆಯ್ತು. ಹಾಗಾಗಿ ಇದು ಹಿಂದೆ ಬಿದ್ದಿದೆ. ಮತ್ತೆ ಕೊಂಕಣ್ ಇನ್ನೊಂದು ಪಾಸಿಬಿಲಿಟಿ ಇತ್ತು. ಆಗ ನಾವು ಅದಕ್ಕೆ ಮನವಿ ಕೊಟ್ಟಾಗ ಏನ್ ಹೇಳಿದ್ರಂದ್ರೆ, ಕೊಂಕಣ್ ರೈಲ್ವೆ ಭವಿಷ್ಯ ಏನಂತ ಗೊತ್ತಿಲ್ಲ, ಇದು ಹಳೆ ಕಥೆ ಹೇಳುದು ನಾನು. ಕೊಂಕಣ್ ರೈಲ್ವೆ ಮುಂದುವರಿಸಬೇಕಾ ಬೇಡವಾ ಅಂತ ಇನ್ನು ನಾವು ನಿರ್ಧಾರ ಆಗ್ಲಿಲ್ಲ. ಕೊಂಕಣ ರೈಲ್ವೆ ಎಲ್ಲಿ ಆದ್ರೂ ವಿಸರ್ಜನೆ ಆದ್ರೆ ಆಗ ನಿಮ್ಮ ಬೇಡಿಕೆಯನ್ನು ಪರಿಶೀಲಿಸ್ತೇವೆ ಅಂತ ಆಗ ಹೇಳಿದ್ರು ನಮ್ಗೆ. ಮತ್ತೆ ಕೊಂಕಣ್ ರೈಲ್ವೆ ಮುಂದುವರಿತಾ ಉಂಟು. ಹಾಗಾಗಿ ಅವರಿಗೆ ಮಿನಿಮಮ್ ರೂಟ್ ಕಿಲೋಮೀಟರ್ ಬರೋದು ಹೇಳಬಹುದಾದಂತ ಒಂದು ಡಿಮಾಂಡ್. ನೀವು ಹೇಳುವ ಹಾಗೆ ಸರ್ ಜಯರಾಮ್ ಅವರೇ, ನೀವು ಹೇಳುವ ಹಾಗೆ ಸದ್ಯದ ಪರಿಸ್ಥಿತಿ ಒಂದ ನಾವು ಮೈಸೂರು ಡಿವಿಷನ್ಗೆ ಸೇರ್ಬೇಕು ಅಥವಾ ಹುಬ್ಳಿ ಡಿವಿಷನ್ಗೆ ಸೇರ್ಬೇಕು ಪ್ರಾಕ್ಟಿಕಲಿ ಒಂದು. ಯಾಕಂತ ಹೇಳಿದ್ರೆ ಇಲ್ಲಿ ಹಲವಾರು ಸಮಸ್ಯೆ ಪರಿಹಾರ ಆಗ್ತದೆ. ಒಂದು ನಮ್ಗೆ ಬರುವ ಹೆಚ್ಚಿನ ಒಂದು ಕಂಪ್ಲೇಂಟ್ ಹೇಳಿದ್ರೆ ಮಂಗಳೂರಲ್ಲಿ ಕನ್ನಡ ವ್ಯವಹಾರ ಮಾಡುವ ಸಿಬ್ಬಂದಿ ಇಲ್ಲ ಅಂತ ಹೇಳಿ. ಆ ಸಮಸ್ಯೆ ಕೂಡ ಪರಿಹಾರ ಆಗ್ತದೆ. ಯಾಕಂದ್ರೆ ಪಾಲ್ಘಾಟ್ ಡಿವಿಷನ್ ಮಂಗಳೂರು ಮತ್ತು ಕಂಕನಾಡಿ ಬಿಟ್ರೆ ಮೇಜರ್ ಪೋರ್ಷನ್ ಪಾಲ್ಘಾಟಿಗೆ ಬೀಳ್ತದೆ. ಅವರು ನಮ್ಮ ಡಿಮಾಂಡಿಗೋಸ್ಕರ ಎಷ್ಟೋ ಕನ್ನಡ ಮಾತಾಡುವ ಇಲ್ಲಿಯ ಸ್ಟಾಫ್ ಅನ್ನು ಇದು ಟ್ರಾನ್ಸ್ಫರ್ ಮಾಡದೆ ಇಲ್ಲೇ ಉಳಿಸಿಕೊಂಡಿದ್ದಾರೆ. ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರ್ಬೋದು, ನೀವು ಸ್ಟಡಿ ಮಾಡ್ಬೋದು ಬೇಕಾದ್ರೆ, 3 ವರ್ಷಕ್ಕಿಂತ ಹೆಚ್ಚು ಯಾರನ್ನು ಇಡುವುದಿಲ್ಲ. ನೀವು ಬೇಕಾದ್ರೆ ಇಲ್ಲಿ ಹೋಗಿ ನೋಡಿ ಅವರಿಗೆ ಎಷ್ಟು ಸರ್ವಿಸ್ ಆಗಿದೆ ಅಂತ ಕೇಳಿ. ಖಾಲಿ ಕನ್ನಡದವರನ್ನು ಇಲ್ಲಿ ಉಳಿಸಬೇಕು ನಮ್ಮ ಡಿಮಾಂಡಿಗೋಸ್ಕರವೇ ಅವರನ್ನು ಇಲ್ಲೇ ಉಳಿಸಿಕೊಂಡಿದ್ದಾರೆ. ಸೊ ಇಂಥ ಕೆಲವು ಟೆಕ್ನಿಕಲ್ ಆದಂಥ ಕೆಲವು ಅಂಶಗಳು ಒಂದು ನಾವು ತಿಳಿದಿಲ್ಲ, ಮತ್ತೆ ಇದನ್ನು ಕೂಡ ಅಂದ್ರೆ ಒಟ್ಟಾರೆಯಾಗಿ ಪರಿಹರಿಸಲಾಗದ ಒಂದು ಕಗ್ಗಂಟು ಅಂತ ಆಗಿರುವಂಥದ್ದು. ಸೊ ಏನೇ ಇದ್ರೂ ಕೂಡ ಒಟ್ಟು ಮಂಗಳೂರು ವಲಯದ ರೈಲ್ವೆ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಇಲಾಖೆ ಎಷ್ಟು ಮನಸ್ಸು ಮಾಡಬೇಕು ಅಷ್ಟೇ ನಾವು ಕೂಡ ರೈಲ್ವೆ ಸಂತ್ರಸ್ತರಾಗಬೇಕು ಹೆಚ್ಚು. ಇಲ್ಲ ಹಾಗೆ ಹೇಳುವ ಅಗತ್ಯ ಇಲ್ಲ. ಯಾಕಂದ್ರೆ ಈಗಿನ MP ಅವರು ಬಂದ್ಮೇಲೆ ಪ್ರತಿ 3 ತಿಂಗಳಿಗೊಮ್ಮೆ 3 ವಲಯದ ಅಂದ್ರೆ ಮೈಸೂರು ಡಿವಿಷನ್, ಪಾಲ್ಘಾಟ್ ಡಿವಿಷನ್ ಮತ್ತು ಕೊಂಕಣ್ ರೈಲ್ವೆಯನ್ನು ಮಂಗಳೂರಿಗೆ ಕರೆಸಿ ಇಲ್ಲಿ ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡಿದ್ದಾರೆ. ಈಗ ಚುನಾವಣೆಯಿಂದಾಗಿ ಆ ಒಂದು ಪ್ರೋಸೆಸ್ ಮುಂದೆ ಹೋಗಿದೆ. ಈಗ ಚುನಾವಣೆ ಮುಗಿದ ನಂತರ ಅದು ಮತ್ತೆ ಮುಂದುವರಿತದೆ. ಓಕೆ ಜಯರಾಮ್ ರೈ ಅವರೇ, ಧನ್ಯವಾದಗಳು ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಕ್ಕೆ ಸರ್ ಮತ್ತು ಮಾಹಿತಿಗೆ. ಧನ್ಯವಾದ. ಥ್ಯಾಂಕ್ ಯು. ಎಸ್, ಇದು ಇದೆ ಪಾಲ್ಘಾಟ್ ರೈಲ್ವೆ ವಿಭಾಗದ ಸದಸ್ಯರಾಗಿದ್ದ ಜಯರಾಮ್ ರೈ ಅವರು ನಮ್ಮ ಜೊತೆ ಮಾತನಾಡಿದರು, ಅವರ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ಇದರ ಆಧಾರದ ಮೇಲೆ ಒಂದಷ್ಟು ಚರ್ಚೆಯನ್ನು ನಾವು ಮತ್ತೆ ಮುಂದುವರಿಸ್ತೇವೆ. ಸಣ್ಣ ಬ್ರೇಕ್ನ ಬಳಿಕ ಮತ್ತೆ ಬರ್ತೀವಿ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ಈ ವಿಚಾರದ ಬಗೆಗೆ ಜಯರಾಮ್ ರೈ ಅವರು ಅವರ ಅಭಿಪ್ರಾಯಗಳನ್ನು ತಿಳಿಸಿದರು. ಏನು ಹೇಳ್ತೀರಿ
ಅಲ್ಲ, ಒಂದು ಏನಂದ್ರೆ ಕೇರಳದವರು ಏನು ಮಾಡ್ತಾರೆ ಅಂದ್ರೆ ಅವರಿಗೆ ಬೇರೆ ಬೇರೆ ಪಾರ್ಟಿ ಇದ್ದರೂ ಕೂಡ ರೈಲ್ವೆ ವಿಷಯ ಸ್ಟೇಟಿನ ಸಮಸ್ಯೆ ಬಂದಾಗ ಅವರು ಒಗ್ಗಟ್ಟಾಗ್ತಾರೆ. ಅದು ತಕ್ಷಣಕ್ಕೆ ಅವರು ಪ್ರೊಟೆಸ್ಟ್ ಮಾಡ್ತಾರೆ. ಯಾರು MPs. ಈಗ ನಾವು ಒಬ್ಬರು MP ಹಿಡ್ಕೊಂಡು ನಾವು ಏನು ಮಾಡೋಕ್ಕಾಗಲ್ಲ, ನಮ್ಮ ಸ್ಟೇಟ್ನವರು ಒಂದು ಇದಾಗಬೇಕು. ಇದು ನಮ್ಮ ಮಂಗಳೂರು ಪ್ರದೇಶದ ಅಥವಾ ಮಂಗಳೂರಿನ ಸಮಸ್ಯೆ ಮಾತ್ರ ಅಲ್ಲ. ನೀವು ಧಾರವಾಡದಲ್ಲಿ ಕೂಡ ಒಂದು ಕನೆಕ್ಟಿವಿಟಿ ಇಲ್ಲ. ಧಾರವಾಡ ಹೋಗೋದು ಸ್ಟ್ರೈಟಾಗಿ ಧಾರವಾಡದಿಂದ ಬೆಳಗಾವಿಗೆ ಅಥವಾ ಇದು ಕನೆಕ್ಷನ್ ಇಲ್ಲ. ಅದೊಂದು ಇದಾಗಬೇಕಿತ್ತು, ಅದಾಗಿಲ್ಲ. ಈ ಮಿರಾಜ್ ಟ್ರೈನ್ದು ವಿಷಯ ಇರ್ಬೋದು, ಇದು ತುಂಬ ಸಮಸ್ಯೆ ಇದೆ, ತುಂಬ ಮಿಸ್ಸಿಂಗ್ ಲಿಂಕ್ಸ್ ಇದೆ. ಇದನ್ನೆಲ್ಲ ಮಾಡಬೇಕಾದ್ರೆ ನಮ್ಮ ರಾಜ್ಯದ MPs ಒಟ್ಟಾಗಿ ಪಾರ್ಟಿ ಬೇರೆ ಬೇರೆ ಪಾರ್ಟಿಯನ್ನು ಮರೆತು ಕೆಲವು ಡಿಮಾಂಡ್ಸನ್ನು ಸ್ಟ್ರಾಂಗ್ ಆಗಿ ಇದು ಮಾಡಿದರೆ ಮಾತ್ರ ಇದಾಗ್ತದೆ. ನೋಡಿ, ಅದು ಈ ಲೇಟ್ ಆಗ್ತದೆ, ಡಿಲೇ ಆಗ್ತದೆ ರೈಲ್ವೆ ಪ್ರಾಜೆಕ್ಟ್ ಅಂತ ಇವರು ರೈಡ್ ಮಾಡಿದರು. 50% 25% ನಾವು ಸ್ಟೇಟ್ನವ್ರು ಕೊಡ್ತೇವೆ ಅಂದರು. ಆದರೆ ಅದು ಅಷ್ಟು ಸಕ್ಸಸ್ಫುಲ್ ಆಗಲಿಲ್ಲ. ಯಾಕಂದರೆ ಸ್ಟೇಟ್ರು ಕೂಡ ಅಷ್ಟೊಂದು ಕೊಡ್ಲಿಕ್ಕೆ ಆಗಲಿಲ್ಲ. ಮತ್ತು ಅವ್ರು ಇನ್ನೊಂದು ಮಾತಾಡಿದರು, ನಮ್ಮ ಈ ಹಾಸನ ಇದೆ, ಬೆಂಗಳೂರು ಅರಸೀಕೆರೆ ಸಕಲೇಶ್ಪುರ ಮಂಗಳೂರು ಇದೆಯಲ್ಲ, ಇದು ಆ್ಯಕ್ಚುಲಿ ಏನಾಗಿದೆ ಅಂದರೆ ಇದು ಗೂಡ್ಸ್ ಹೋಗುವಂಥ ಇದು ಅದಕ್ಕೆ ಬಹಳ ಒತ್ತು ಕೊಡ್ತಾ ಇದ್ದಾರೆ ವಿನಃ ಯಾಕೆ ಕೊಡ್ತಾರೆ ಅನ್ನೋದು ಜಾಯಿಂಟ್ ವೆಂಚರ್ ಅಲ್ಲಿ ಇರೋದು. ಈ NMPT ಅವರು ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ, ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅವ್ರಿಗೆ ಏನಂದ್ರೆ ಅವರ ಬಿಸ್ನೆಸ್ ಆಗಬೇಕು, ಅವ್ರಿಗೆ ಗೂಡ್ಸ್ ಹೋಗಬೇಕು, ಅದು ಪ್ಯಾಸೆಂಜರ್ದು ಇಲ್ಲ. ಅಲ್ಲಿ ಸ್ವಲ್ಪ ಏನೋ ಜಾಗ ಇದೆ, ಒಂದು 3 ಪ್ಯಾಸೆಂಜರ್ ಟ್ರೈನ್ ಓಡಿಸ್ತಾ ಇದ್ದಾರೆ. ಆದರೆ ನೀವು ಪ್ಯಾಸೆಂಜರ್ ಇನ್ನೂ ನಮಗೆ ಇನ್ನೊಂದು ಡಿಮಾಂಡ್ ಏನಂದ್ರೆ, ನಮ್ಗೆ ಅಟ್ಲೀಸ್ಟ್ ನಮಗೆ ಹಾಸನದವರೆಗೆ ಒಂದು ಟ್ರೈನ್ ಬೇಕಿತ್ತು. ಬ್ಯಾಂಗ್ಳೂರಿಗೆ ಇಲ್ಲದಿದ್ರು ಹಾಸನದವರೆಗೆ ಕೊಟ್ಟರು ಅಟ್ಲೀಸ್ಟ್ ನಮಗೆ ಅಲ್ಲಿಂದ ಕನೆಕ್ಟಿವಿಟಿ ಸಿಗ್ತದೆ. ಆ ವ್ಯವಸ್ಥೆ ಇಲ್ಲ. ಹಾಸನ ಅಥವಾ ನಿಮಗೆ ಅರಸೀಕೆರೆಗೆ ಒಂದು ಕನೆಕ್ಟಿವಿಟಿ ಇದ್ದರೆ ನಾವು ಅಲ್ಲಿಂದ ಬೇರೆ ಕಡೆ ಹೋಗ್ಲಿಕ್ಕೆ ಆಗ್ತದೆ. ಈಗ ಗೋಮಟೇಶ್ವರ ಎಕ್ಸ್ಪ್ರೆಸ್ ಮಾಡಬೇಕು, ಅದನ್ನ ಅಲ್ಲಿಂದ ಮಂಗಳೂರುವರೆಗೆ ವಿಸ್ತರಿಸಬೇಕು ಅನ್ನೋಂಥ ಒಂದು ಒತ್ತಾಯ ಇದೆ. ಇದನ್ನು ಬಹುಶಃ ಅದು ಒತ್ತಾಯವಾಗಿ ಬಿಡುತ್ತಿದೆ. ಅಂದ್ರೆ ಸಮಯ ಬಹಳ ಉಳಿತಾಯ ಆಗ್ತದೆ ಅಂತ ಅನ್ನೋದು ಸಾಧ್ಯ ಇಲ್ಲ. ಹೌದು, ನೆಲಮಂಗಲ ಮೂಲಕ ಹೊಸ ರೂಟ್ ಅಲ್ಲಿ ಹೋಗ್ತದಲ್ಲ, ಸ್ಟ್ರೈಟ್ ರೂಟ್ ಇರ್ತದೆ. ಅರಸೀಕೆರೆ ಈ ಕಡೆ ಹೋಗೋದು, ತುಮಕೂರು ಕಡೆ ಹೋಗೋದು, 7-8 ಗಂಟೆ ಒಳಗೆ ಬೆಂಗಳೂರು. ಇದು 3ನೇ ನಡುವೆ ಹೋಗುವಂತ ಈ ನೆಲಮಂಗಲ ರೂಟ್ ಇದೆಯಲ್ಲ, ಅದು ಸ್ವಲ್ಪ ಬೇಗ ಇದಾಗ್ತದೆ ಅಂತ. ಅದು ಇದಾಗಲಿಲ್ಲ. ಅಂದರೆ ಒಂದು ನಮ್ಮ ಹತ್ರ ನಮ್ಮ ಜನರು ಕೂಡ ಒಂದು ಸಂಘಟಿತರಾಗಿ ಇದು ಮಾಡ್ತಾ ಇಲ್ಲ. ಏನು ಇವರು ಅಂದ್ರೆ ಇಲ್ಲಿ ಶ್ರವಣಬೆಳಗೊಳದಿಂದ ಹಾಸನಕ್ಕೆ ಲಿಂಕ್ ಇಲ್ವಾ? ಇದೆ. ಹಾಗಾದ್ರೆ ನಮಗೆ ಆ ರೂಟ್ ಅನ್ನ ಬಳಸಿಕೊಳ್ಳಿ ಸಾಧ್ಯತೆ ಇದೆ. ರೈಲು ಇಲ್ಲ, ರೈಲು ಇದೆ, ಕೊಡಬೇಕು. ಈಗ ಏನಾಗ್ತದೆ, ಈ ಇಲಾಖೆ ಅಂತಲ್ಲ, ಒಂದು ರೈಲ್ವೆ ಬೋರ್ಡ್ ಇದೆ, ಅವರು ಅದನ್ನು ಬೇರೆ ಬೇರೆ ಇಡೀ ದೇಶದ ಇದನ್ನು ನೋಡಿ ಇಷ್ಟಿಷ್ಟು ಅಂತ ಕೊಡ್ತಾರೆ. ಕೊಡಬೇಕಾದ್ರೆ ನಾವು ಡಿಮಾಂಡ್ಸ್ ಮೇಲೆ ಅದವ್ರು ಇನ್ಸ್ಪೆಕ್ಷನ್ ಮಾಡಿ ಕೊಡ್ತಾರೆ. ನಮ್ದು ಅಷ್ಟೇ ಒತ್ತಡ ಬೇಕು, ಆಗ್ರಹ ಬೇಕು. ಕೇರಳದವರು, ತಮಿಳುನಾಡು, ವೆಸ್ಟ್ ಬೆಂಗಾಲ್, ಬಿಹಾರದವರು ಆದರೆ ಆಗಲ್ಲ. ಅವರೆಲ್ಲ ಒಟ್ಟಾಗಿ ಹಠಕ್ಕೆ ಹಿಡಿದು ಇದು ಮಾಡ್ತಾರೆ. ನಮ್ಮಲ್ಲಿ ಅದು ಆ ಒಂದು ಇದಿಲ್ಲ. ಈಗ ವಿಭಾಗದ ಬಗ್ಗೆ ಎದ್ದಿರುವಂತ ವಿಭಾಗ ಸಂಬಂಧಪಟ್ಟಾಗ ಅವರೊಂದು ವಿಚಾರ ಹೇಳಿದ್ರು ಜಯರಾಮ್ ರೈ ಅವರು. ಅಂದ್ರೆ ನಮ್ಮ ಬಳಕೆ ಮತ್ತು ನಮ್ಮ ಏರಿಯಾ ವ್ಯಾಪ್ತಿ ಅದು ಏನಾಗಿದೆ ಅಂದ್ರೆ ರೈಲುಗಳ ಸಂಖ್ಯೆ ಆನಂತರ ಈಗ ಅಲ್ಲಿ ಬೇರೆ ಬೇರೆ ವಿಭಾಗ ಆಯಿತು. ಇಲ್ಲಿ ಪಾಲ್ಘಟ್ಟಿಂದಲೇ ತುಂಡು ಮಾಡಿ ಆಯ್ತಲ್ಲ. ಈಗ ಪಾಲ್ಘಟ್ಟೆ ಚಿಕ್ಕದಾಗಿದೆ. ಪಾಲ್ಘಟ್ ಚಿಕ್ಕದಾಗಿರೋ ನೀವು ಮಂಗಳೂರನ್ನು ತೆಗೆದು ಎಲ್ಲಿಗೆ ಹಾಕ್ತೀರಿ ನೋಡಿ. ಇಲ್ಲಿ ತೋಕೂರುವರೆಗೆ ಕೊಂಕಣ ರೈಲ್ವೆ ಆಯಿತು. ಹೌದು. ಆನಂತರ ಈ ಕಡೆಗೆ ನಮ್ದು ಈ ಪಾಲ್ಘಟ್ ಏರಿಯಾಕ್ಕೆ ಇದು ಬರೋದು. ಮಂಗಳೂರು ಸೆಂಟ್ರಲ್ ಮತ್ತು ಮಂಗಳೂರು ಜಂಕ್ಷನ್ 2 ನಿಲ್ದಾಣಗಳು ಮಾತ್ರ ಪಾಲ್ಘಾಟಿಗೆ ಬರ್ತದೆ. ಆದ್ರೆ ಆ ಕಡೆಗೆ ಎಲ್ಲ ಪಣಂಬೂರು ಕೊಂಕಣ ರೈಲ್ವೆ ಬರ್ತದೆ. ಸೊ ಆ ಕಡೆ 3 ಟ್ರೈನ್ ಇದಿದೆ. ಈಗ ಇನ್ನೊಂದು ಡಿಮಾಂಡ್ ಏನಿದೆ ಅಂದರೆ, ಏರ್ಪೋರ್ಟಿಗೆ ಹತ್ತಿರ ಆಗೋ ಒಂದು ಸ್ಟೇಷನ್ ಬೇಕು. ಮತ್ತು ಏರ್ಪೋರ್ಟಿಂದ 2 ಕಿಲೋಮೀಟ್ರ್ ಏರ್ಪೋರ್ಟಿಗೆ ಮತ್ತು ರೈಲ್ವೆ ಸ್ಟೇಷನ್ಗೆ. ಯಾವ ರೈಲ್ವೆ ಸ್ಟೇಷನ್? ಕೆಂಜಾರ್ ರೈಲ್ವೆ ಸ್ಟೇಷನ್ ಆದರೆ ಆಗಿದೆ ಆ್ಯಕ್ಚುಲಿ. ಅದೇ ಕನೆಕ್ಟಿವಿಟಿ ಇದಾಗಲಿಲ್ಲ. ಅಲ್ಲಿ 3 ಸ್ಟೇಷನ್ ಇದೆ, ಕೆಂಜಾರ್ ಇದೆ, ಆಮೇಲೆ ಜೋಕಟ್ಟೆ ಇದೆ. ಇದನ್ನೆಲ್ಲ ಏರ್ಪೋರ್ಟಿಗೆ ಕನೆಕ್ಟ್ ಮಾಡಬೇಕನ್ನುವಂಥ ಒಂದು ಡಿಮಾಂಡ್ ಕೂಡ, ಅದು ಕೂಡ ಆಗ್ತಾ ಇದೆ, ನಿಧಾನವಾಗಿ ಆಗ್ತಾ ಇದೆ. ಎಲೆಕ್ಟ್ರಿಫಿಕೇಶನ್ ಕೂಡ ಕೇರಳ ಕಡೆಯಿಂದ ಎಲೆಕ್ಟ್ರಿಫಿಕೇಶನ್ ಇಷ್ಟೊತ್ತಿಗೆ ಆಗಬೇಕಿತ್ತು, ಇನ್ನೂ ಆಗಿಲ್ಲ. ಈ ಥರ ತುಂಬಾ ಸಣ್ಣ ಪೆಂಡಿಂಗ್ ಇದೆ. ರೈಲ್ವೆ ವಿಭಾಗದ ಬಗೆಗೆ ಇದರ ನಿರ್ಮಾಣ ಮಾಡುವಾಗ ಇಲ್ಲಿ ಏರಿಯಾ ಸಣ್ಣದಾಗ್ತದೆ ಅಂತ. ಹಾಗಿದ್ರೆ ಮೊದಲೇ ಆಗ್ಬೇಕಿತ್ತು. ಇದು 10 ವರ್ಷ ಮೊದಲೇ ಆಗ್ತಿದ್ರೆ, 15 ವರ್ಷ ಮೊದಲೇ ಆಗ್ತಿತ್ತು. ಅದು ಕೊಂಕಣ ರೈಲ್ವೆ ಬಂದ ಕಾರಣ ನಿಮಗೆ ಅಷ್ಟು ನಿಮಗೆ ನಿಮ್ಮ ಇದಕ್ಕೆ ಬರಲ್ಲ. ಆ ಸಂದರ್ಭದಲ್ಲಿ ಕೊಂಕಣ ರೈಲ್ವೆಗೆ ಸೇರಿಸಿ ಅಂತ ಒತ್ತಾಯ ಮಾಡಬಹುದಾಗಿತ್ತು. ಆಮೇಲೆ ಅದು ಆ ಥರದ ಚಾನ್ಸಸ್ ಇರಲಿಲ್ಲ. ಯಾಕಂದರೆ ಅದು ಅಸೆಟ್ಸ್ ಇದು ಮಾಡೋದೆಲ್ಲ ಸಮಸ್ಯೆ ಆಗ್ತದೆ. ಹಾಗಾಗಿ ನಮ್ಮ ಈ ಸಕಲೇಶಪುರ ಟ್ರೈನ್ ನಿಂತೋಗಿತ್ತು, ಇರಲಿಲ್ಲ. ಸೊ ಈ ಎಲ್ಲ ಕಾರಣಕ್ಕಾಗಿ ಮಾಡಲಿ ಅಷ್ಟು ಒಂದು ಫ್ರೆಷರ್ ಗ್ರೂಪ್ ಬಿಲ್ಡಪ್ ಆಗಲಿಲ್ಲ. ಆಮೇಲೆ ಬೇರೆ ಬೇರೆ ಮಿನಿಸ್ಟರ್ಸ್ ಅವರವರ ಏರಿಕೆ ಮಾಡಿಕೊಂಡಾಗ ಇದು ನಮ್ಮ ಮಂಗಳೂರಿಗೆ ಈಗ ಆಗುವ ಚಾನ್ಸಸ್ಸೇ ಇಲ್ಲ ಅನ್ನುವಂಥ ಪರಿಸ್ಥಿತಿಗೆ ಬಂದು ನಿಂತಿದೆ. ಅಂದರೆ ಅದರ ಅರ್ಹತೆ ಪ್ರಕಾರ ನಮ್ಗೆ ಏನೇನು ಇದು ಬೇಕು ಅದು ಯಾವುದಲ್ಲಿ ಇಲ್ಲ. ಸೊ ಆಲ್ರೆಡಿ ಪಾಲ್ಘಟ್ ಕೂಡ ಮೇನ್ ರೆವಿನ್ಯೂ ಅರ್ನಿಂಗ್ ಸೆಂಟ್ರೇ ಮಂಗಳೂರು ಇರುವಾಗ ಅವರು ನಿಮ್ಮನ್ನು ಬಿಟ್ಕೊಡಲ್ಲ. ಕರೆಕ್ಟ್. ಮಂಗಳೂರು ಬಿಡ್ಲಿಕ್ಕೆ ಅವ್ರು ರೆಡಿ ಇಲ್ಲ. ಸೊ
ಸೊ ವಿಭಾಗ ಆಗೋದು ತುಂಬ ಇದು. ಆದರೆ ಸುಮಾರು ಬೇರೆ ಹೆಚ್ಚಿನ ರೈಲು ಇದು ಆಲ್ರೆಡಿ ನೋಡಿ, ಈಗ ಮಂಗಳೂರಿಂದ ಕೇರಳಕ್ಕೆ 4 ಟ್ರೈನ್ ಇದೆ ಡೈಲಿ, ಆದರೆ ಒಟ್ಟಿಗೆ ಇದೊಂದು ಹೆಚ್ಚು ಕೊಟ್ಟಿದ್ದಾರೆ. ಬಟ್ ನಮ್ಮ ಬ್ಯಾಂಗ್ಳೂರಿಗೆ ಎಷ್ಟು ಟ್ರೈನ್ ಇದೆ ನಮ್ಮ ಇಲ್ಲಿಂದ ಅನ್ನೋದು ಕೂಡ. ಆಮೇಲೆ ನೋಡಿ ಅವ್ರು ಕಾರವಾರ ಮತ್ತು ಇನ್ನೊಂದು ಕಣ್ಣೂರು ಟ್ರೈನ್ ಬ್ಯಾಂಗ್ಳೂರಿಗೆ ಹೋಗೋದು, ಮತ್ತು ಮಂಗಳೂರಿಂದ ಆ ಮೂಲಕನೂ ಕೇರಳ ಮೂಲಕನೂ ಒಂದು ಬ್ಯಾಂಗ್ಳೂರು ಟ್ರೈನ್ ಹೋಗ್ತದೆ. ಹೌದು ಹೌದು ಹೌದು. ಸೊ ಈ ಥರದ ಪರಿಸ್ಥಿತಿ ಇರುವಾಗ ನಮಗೆ ನಮ್ಮ ಇದು ಅಂದರೆ ಒಂದು ಈ ಕಡೆ ಗೋವಾ ಆ್ಯಂಡ್ ಮುಂಬೈ ಕಡೆ, ಇನ್ನೊಂದು ಬ್ಯಾಂಗ್ಳೂರು ಕಡೆ ಈ ಎರಡು, ಅಥವಾ ಇನ್ನು ಈ ಹುಬ್ಳಿ ಈ ಇನ್ನು ಹಳಿಗಳಾಗಬೇಕಷ್ಟೇ. ಅದು ಒಂದು ಬಿಟ್ವೀನ್ ಹುಬ್ಳಿ ಆ್ಯಂಡ್ ಬೆಳಗಾಂ ಒಂದು ಕನೆಕ್ಟ್. ಮತ್ತೊಬ್ರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ. ನಮಸ್ಕಾರ. ನಮಸ್ತೆ. ಮತ್ತೆ ರಮೇಶ್ ರೀ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್, ಮಾತಾಡಿ. ನೀವೇ ಹೇಳ್ತಿರುವ ಈ ಹೋರಾಟಕ್ಕೆ ನಮ್ಮ ಬೆಂಬಲ ಕೂಡ ಇದೆ. ನಾವು ಇಲ್ಲಿ ಕುಲಶೇಖರದಿಂದ ಮಾತಾಡ್ತಿರುವಂತದ್ದು. ತಮ್ಮ ಹೆಸರು ಸರ್? ವಿಶ್ವಜಿತ್ ಅಂತ ಹೇಳಿ. ಸರ್, ಏನಂತ ಹೇಳಿದ್ರೆ, ಈಗ ಸದರ್ನ್ ರೈಲ್ವೆ ಕಡೆಯವರಿಂದ ಇಲ್ಲಿ ನಮ್ಮ ಕುಲಶೇಖರದ ಪರಿಸರದಲ್ಲಿ ಒಂದು ಸುರಂಗ ನಿರ್ಮಾಣ ಕೆಲಸ ಆಗ್ತಾ ಇದೆ. ಅದರಿಂದಾಗಿ ಆ ಕುಲಶೇಖರ ಪರಿಸರದ ಜನತೆಗೆ ಎಷ್ಟು ಸಮಸ್ಯೆಗಳು ಆಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ನಾವು ಅದನ್ನ ವಾಟ್ಸ್ಆಪ್ ಮತ್ತೆ ಫೇಸ್ಬುಕ್ ಅಲ್ಲಿ ಅದರದೊಂದು ಫೋಟೋಸ್ ಮಾಡಿ ಮಾಡ್ತಾ ಇದ್ದೇವೆ. ಕಾರಣ ಏನಂತ ಹೇಳಿದ್ರೆ, ಮಳೆಯ ನೀರು ಹೋಗೋದಕ್ಕೆ ಸರಿಯಾಗಿ ಚರಂಡಿಯ ವ್ಯವಸ್ಥೆಯನ್ನು ಮಾಡದೆ ನಿರ್ಮಾಣದ ಕಾಮಗಾರಿಯಿಂದಾಗಿ ಅಲ್ಲಿ ಆ ಚರಂಡಿಗೆ ಕಲ್ಲು ಮಣ್ಣುಗಳನ್ನು ಸುರಿದು ಅವರ ವಾಹನಕ್ಕೆ ಅಂದ್ರೆ ಕಾಮಗಾರಿಯ JCB ಬುಲ್ಡೋಸರ್ ಗಳನ್ನ ಮಾತ್ರ ಉಪಯೋಗಿಸಕ್ಕೆ ಮಾತ್ರ ಇದನ್ನ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಇದರಿಂದಾಗಿ ಅಲ್ಲಿಯ ಸ್ಥಳೀಯ ಪರಿಸರದ ಜನತೆಗೆ ತುಂಬಾ ಸಮಸ್ಯೆಗಳಾಗಿದೆ. ಸಮಸ್ಯೆ ಅಂತಂದ್ರೆ, ಈ ರೋಡಲ್ಲಿ ಚರಂಡಿಗೆಯಲ್ಲಿ ಹರಿಯಬೇಕಾದಂತಹ ನೀರು, ಮಳೆಯ ನೀರು, ಅದು NH 139 ಹೈವೇ ಹಾದು ಹೋಗುವಂತ ರೋಡ್ ಮೇಲೆ ಹರಿದು ಹೋಗ್ತಾ ಇದೆ. ಅದು ಅಲ್ಲದೆ ಅಲ್ಲಿಯ ಅವರು ಇಡುವಂತ ಏನು ಅದನ್ನ ಇದ್ ಮಾಡ್ಬೇಕು, ಬ್ಲಾಸ್ಟ್ ಮಾಡ್ತಾ ಇದಾರೆ. ಆ ಬ್ಲಾಸ್ಟ್ ಮಾಡಿರೋದ್ರಿಂದ ಅಲ್ಲಿಯ ಸ್ಥಳೀಯ ಒಂದಷ್ಟು ಮನೆಗಳಿಗೆ ಎಷ್ಟು ಹಾನಿಯಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ಪರಿಸರದ ದೇವಸ್ಥಾನಕ್ಕೂ ಹಾನಿಯಾಗಿದೆ. ಇದು ಇದನ್ನ ನಾವು ನಮ್ಮ MP ಅವರ ಹತ್ರ ಅಥವಾ ಸ್ಥಳೀಯ ಇಂದಿನ ಜನಪ್ರತಿನಿಧಿಯಾದಂತ ಮಾನ್ಯ ಲೋಬರ್ ಹತ್ರ ಅವರು ಮತ್ತೆ ಈಗಿನ MLA ಅವರ ಹತ್ರ ಮನವಿ ಮಾಡ್ಕೊಂಡಿದ್ದೇವೆ. ಲೋಬರ್ ಅವರು ಆ ಪ್ಲೇಸಿಗೆ ವಿಸಿಟ್ ಮಾಡಿ ಅವ್ರ ಸಮಸ್ಯೆ ಅದನ್ನ ಅರಿತುಕೊಂಡಿದ್ದಾರೆ, MP ಅವರು ಅರಿತುಕೊಂಡಿದ್ದಾರೆ. ಅದು ಏನು ಅಂತ ಹೇಳಿದ್ರೆ, ಸಮಸ್ಯೆ ಏನಂತ ಹೇಳಿದ್ರೆ, ಇದನ್ನ ಮ್ಯಾನೇಜ್ ಮಾಡ್ತಿರುವಂತದ್ದು ಸದರ್ನ್ ರೈಲ್ವೆ ವಿಭಾಗ. ಅವರಿಗೆ ನಮ್ಮ ಸಮಸ್ಯೆ ಅರ್ಥ ಆಗ್ತಾ ಇಲ್ಲ. ಅವ್ರಿಗೆ ಒಟ್ಟು ಅವ್ರ ಕೆಲಸ ಮಾಡ್ಕೊಂಡ್ರೆ ಸಾಕು ಅಷ್ಟೇ. ಈ ತರದಿಂದಾಗಿ ದಯವಿಟ್ಟು ಇದರದ್ದು ಇಲ್ಲಿಗೆ ಮುಗಿಬಾರ್ದು. ಇದನ್ನ ಒಂದು MP ಅವರಿಗೆ, ಮಾನ್ಯ ಮೋದಿ ಅವರಿಗೂ ಕೂಡ ಇದೆ, ನಮ್ಮ ಪ್ರಧಾನಿ ಇದು ಆಗ್ಬೇಕು. ಇದು ಕುಲಶೇಖರದ ಆ ರಸ್ತೆ ಇದೆ ಅಲ್ಲ, ರಸ್ತೆಯ ನೀವು ಬಲಭಾಗಕ್ಕೆ ಎಡಭಾಗಕ್ಕೆ ಹೇಳ್ತಿದ್ದೀರಾ? ಕುಲಶೇಖರ ಅಂದ್ರೆ ನಮ್ಮ 139 ರಾಷ್ಟ್ರೀಯ ಹೆದ್ದಾರಿ 139 ಹಾದು ಹೋಗುವಂತಹ ರಸ್ತೆ ಅಡಿಯಿಂದ ಈಗ ಸುರಂಗ ನಿರ್ಮಾಣ ಆಗ್ತಾ ಇದೆ. ಅದರ ಬಲಬದಿಯ ಎಡಬದಿಯ ಎರಡೂ ಕಡೆ ಸರ್, ಎರಡೂ ಕಡೆ ಈಗ ಹೌದು, ಎರಡೂ ಕಡೆಯೂ ಅಂದ್ರೆ ಅವರು ಆ ಮಣ್ಣನ್ನು ತೆಗೆದು ವಾಪಸ್ ಆ ಚರಂಡಿಗೆ ಸುರಿದಿದ್ದಾರೆ. ಅದರಿಂದಾಗಿ ಇಡೀ ಮೊನ್ನೆ ಮಂಗಳೂರು ಪ್ರವಾಹ ಬಂದಾಗ ಸಾಧಾರಣ ಕುಲಶೇಖರ ಪರಿಸರದಲ್ಲಿ ಸಮಸ್ಯೆ ಆಗಿತ್ತು, ಈ ಪರಿಸರದಲ್ಲೂ ಕೂಡ ಸಮಸ್ಯೆ ಆಗಿತ್ತು. ಧನ್ಯವಾದಗಳು ಮಾಹಿತಿಗೆ. ಓಕೆ, ಅಂದ್ರೆ ನಾವು ಈ ಕಾಮಗಾರಿ ನಡೆದಾಗ ಅಂದ್ರೆ ಸ್ಥಳೀಯ ಜನರ ಬಗ್ಗೆ ಕಾಳಜಿ ಇಲ್ಲ. ಅದು ನಾವು ಇದನ್ನ ನೋಡಿ, ರೈಲ್ವೆ ಕ್ರಾಸಿಂಗ್ ಪರಿಸ್ಥಿತಿ ಕೂಡ ನೋಡಿ, ಅಗತ್ಯ ಇಲ್ಲ ಅನ್ನೋ ರೀತಿ. ಒಂದು ಕಾಮಗಾರಿ ನಡೆದಾಗ ಅಲ್ಲಿ ತುರ್ತಾಗಿ ಆಗಬೇಕಾದ ಕೆಲಸವನ್ನು ಮತ್ತೆ ಏನು ಪ್ರಿಕಾಷನ್ ತಗೋಬೇಕು, ಮತ್ತು ಇಲ್ಲಿಯ ರೈನಿ ಮಳೆಯ ಪ್ರಮಾಣ ಏನಿದೆ ಅದನ್ನು ಆಧರಿಸಿ ಬೇಕಾದ ವ್ಯವಸ್ಥೆ ಮಾಡಬೇಕು. ಕಾಂಟ್ರಾಕ್ಟರ್ಸ್ ಮತ್ತು ಇಂಜಿನಿಯರ್ಸ್ ಸರಿಯಾಗಿ ಕೆಲಸ ಇದ್ದಾಗ ಈ ಥರದ ಸಮಸ್ಯೆ ಉಂಟಾಗ್ತದೆ. ಆ್ಯಕ್ಚುಲಿ ಈ ಥರ ಆಗಬಾರ್ದು. ಈ ರೈನಿ ಸೀಸನ್ ಬರ್ತದೆ ಅಂತ ಎಲ್ಲರಿಗೂ ಗೊತ್ತಿರ್ತದೆ. ಗೊತ್ತಿರುವಾಗ ಅವರು ಈ ಚರಂಡಿ ನೀರು, ಈ ಸ್ಟೋಮ್ ಡ್ರೈನನ್ನೆಲ್ಲ ಮುಚ್ಚಿ ಹಾಕೋದ್ರಿಂದ ಸಮಸ್ಯೆ. ಇದು ಈ ಒಂದು ರೈಲ್ವೆ ನಿರ್ಮಾಣ ಕೂಡ ಪಡೀಲ್ ಬಜಾಲ್ನ ಒಂದು ಸೇತುವೆ ನಿರ್ಮಾಣ ಏನಿದೆ ಅದು ಬಹಳ ತಳಭಾಗದಲ್ಲಿದೆ. ಮಳೆಗಾಲದಲ್ಲಂತೂ ತುಂಬಿರ್ಲೇಬೇಕು, ಅದು ವಾಹನಗಳು ಹೋಗ್ಲಿಕ್ಕೆ ಏನು ಸಾಧ್ಯವಿಲ್ಲ. ಈಗಾಗಲೇ ಮೊನ್ನೆ ಇದರ ಘಟನೆ ನಡೆದಾಗ ಕಾರುಗಳಿಗೆ ಇನ್ಸೂರ್ ಇಲ್ಲ ಅಂತ ಹೇಳಿದ್ದಾರೆ. ಇನ್ನೇನು ಈಗ ಬರ್ತಾ ಇರುವಂತಹ ಮಳೆಗೂ ಒಂದು ಕಾರು ಹೋದ್ರೆ ಅಲ್ಲಿ ನಿಂತ್ರೆ ಮತ್ತೆ ಅವನಿಗೂ ಕೂಡ ಇನ್ಸೂರ್ ಸಿಗದೇ ಇರುವಂತ ಯಾರು ಕಾರಣರಾಗ್ತಾರೆ ಇದಕ್ಕೆ ಅಂತ. ಅದೇ ರೀತಿಯಲ್ಲಿ ಈಗ ಬೋಂದೇಲ್ಗೆ ಹೋಗುವಂತ, ಇಲ್ಲಿಂದ ಬೋಂದೇಲ್ನಿಂದ ವಾಮಂಜೂರಿಗೆ ಹೋಗುವಂತ ದಾರಿಯ ಮಂಜಲ್ ಪಾಡಿ ಅಂತ ಏನು ಹೇಳ್ತೇವೆ, ಅಲ್ಲೂ ಕೂಡ ಒಂದು ಅಂಡರ್ ಪಾಸ್ ಮಾಡಿದ್ದಾರೆ. ಇದು ಅಲ್ಲಿ ಕೆಳಗೆ ಹರಿತಾ ಇರುವಂತ ನೀರಿನ ತೊರೆಗೂ ಮತ್ತು ಅದಕ್ಕೂ ತಳಮಟ್ಟದಲ್ಲಿದೆ, ಹಿಂದೆ ಅದು ಎತ್ತರದಲ್ಲಿತ್ತು.
ಸೊ ಇದೆ ಅಂದ್ರೆ ಇಂಥ ಅವೈಜ್ಞಾನಿಕವಾದಂಥ ಕಾಮಗಾರಿಗಳು ಒಟ್ಟು ಮಾಡಿದ್ರೆ ಆಯ್ತು ಅಂತನ್ನುವಂಥದ್ದು. ಅದು ಈ 3 ಇದರಲ್ಲಿ ಅಂಡರ್ಪಾಸಲ್ಲಿ ಕೂಡ ಮೇಲ್ಗಡೆ ತುಂಬ ಜಾಗ ಇತ್ತು, ಇವು ರೈಲು ಹಳ್ಳಿಯ ಕೆಳಗಡೆ ತುಂಬ ಜಾಗ ಇತ್ತು, ಆದರೂ ಅದನ್ನು ಇನ್ನೂ ತಗ್ಗಿಸಿ ಇನ್ನೂ ಭೂಮಿಯ ಲೆವೆಲ್ಗೆ ಇನ್ನೂ ತಗ್ಗಿಸಿ ಮಾಡಿದ್ದಾರೆ. ಮಾಡಿದ ಮೇಲೆ ನೀರು ಹರಿದು ಹೋಗುವಂಥ ವ್ಯವಸ್ಥೆ ಮಾಡಬೇಕಿತ್ತು. ಎಷ್ಟು ಪ್ರಮಾಣದಲ್ಲಿ ನೀರಲ್ಲಿ ಬರ್ತದೆ ನಾನು ಕೇಳೋದು, ಓಕೆ ರೈಲ್ವೆಯ ಸಂಬಂಧಪಟ್ಟಂತ ಇಂಜಿನಿಯರ್ಗಳು ಅವರು ಮೇಲಿದ್ದನ್ನು ಮಾತ್ರ ನೋಡ್ತಾರೆ, ಕೆಳಗಿದ್ದನ್ನು ನೋಡೋದಿಲ್ಲ. ಅವರು ನಾವು ನಿರ್ಮಾಣ ಮಾಡಿದ್ದೇವೆ, ಸೇತುವೆ ಗಟ್ಟಿ ಇದೆ, ರೈಲು ಹೋಗ್ಲಿಕ್ಕೆ ಗಟ್ಟಿ ಒಂದು ಸೇತುವೆ ಇದೆ ಅಷ್ಟೇ ಮಾಡಿದ್ದೇವೆ ಅಂತ. ಪಡೀಲ್ ಆದಾಗ ತುಂಬಾ ಪ್ರತಿಭಟನೆ ಆಯ್ತು, ಜನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದು ಮಾಡಿದ್ರು. ಆಗ ಅವ್ರು ಎಚ್ಚರಿಕೆ ಕೊಟ್ಟರು, ಇಲ್ಲ ನಾವು ಇಷ್ಟು ವಾಹನ ಪಾಸ್ ಆಗ್ತದೆ, ತುಂಬಾ ಪೇರ್ಗಡೆ ಮಾಡಿರ್ತಾರ, ಇಲ್ಲ ಚೆನ್ನಾಗಿದೆ ಅಂತೆಲ್ಲ ಮಾತಾಡಿದ್ರು. ಆದ್ರೆ ಈ ಮಳೆ ಬಂದಾಗ ಏನ್ ಕತೆ ಅನ್ನೋದು ಈಗ ಮೊನ್ನೆ ಇದಾಯಿತು. ಮತ್ತೆ ಅದು ತುಂಬಾ ಕಡೆನೆ ಎಲ್ಲಾ ಕಡೆ ಅಂಡರ್ ಪಾಸ್ ಸಮಸ್ಯೆ ಇದೆ. ನಾನು ಹೇಳುವಂತದ್ದು ಪಡೀಲ್ ನ್ಯಾಷನಲ್ ಹೈವೇ ಒಂದು, ಪಡೀಲ್ ಬಜಾಲ್ಗೆ ಹೋಗುವಂತ ಒಂದು ಸ್ಥಳೀಯ ರಸ್ತೆನೂ ಕೂಡ ಅದೇ ಪಾಡಾಗಿದೆ ಅಂತ ಅನ್ನೋದು. ಅಂದ್ರೆ ಇದು ನಮ್ಮ ಜನಪ್ರತಿನಿಧಿಗಳು ಏನ್ ಮಾಡ್ತಿದ್ದಾರೆ, ಅವರು ಅದನ್ನ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಸ್ಥಳೀಯ ಜನರು ಅಥವಾ ಜನಪ್ರತಿನಿಧಿಗಳ ಜೊತೆ ಇದು ಪ್ರಶ್ನೆ ಮಾಡಬಹುದೇ ಅಂತ ಅನ್ನುವಂಥದ್ದು. ಇಲ್ಲ, ನಮ್ಮಲ್ಲಿ ಅದೊಂದು ದೊಡ್ಡ ಕೊರತೆ ಇದೆ. ಈಗ ಅದು ಯಾವುದೇ ಈಗ ನಮ್ಮ ಮಡಿಕೇರಿ ಹೆದ್ದಾರಿ ಆದಾಗ ಕೂಡ ತುಂಬ ಕೊರೆಯಾಗಿದೆ, ಅನ್ಸೈಂಟಿಫಿಕ್ ಆಗಿ ಮಾಡಿದ್ದಾರೆ. 3 ಜನ MLA ಸಹ ಇದರಲ್ಲಿ ಬರ್ತಾರೆ, ಒಬ್ಬರು ಕೂಡ ಮಾತಾಡಲಿಲ್ಲ, ಕೆಟ್ಟದಾಗಿ ಮಾಡಿದ್ರು. ಇವರಿಗೇನು ಬ್ಲಾಕ್ ಟಾಪಿಂಗ್ ಡಾಮರ್ ಹಾಕಿದರೆ ಆಯ್ತು ಅಂತ ಅನ್ನೋ ಇದು ಕೆಲಸ ಆಗ್ತಿರುವಾಗ, ಕಾಮಗಾರಿ ಆಗುತ್ತಿರುವಾಗ ಜನಪ್ರತಿ ಆದವನು ಮತ್ತು ಸೀನಿಯರ್ ಆಫೀಸರ್ಸ್ ರಿವ್ಯೂ ಮಾಡಬೇಕು ಮತ್ತು ಈ ರೀತಿಯೇ ಮಾಡಬೇಕು ಅನ್ನುವಂಥ ಒಂದು ಇದು ಬೇಕು. ನಮ್ಮ ಪ್ರದೇಶದ ಜನಪ್ರತಿನಿಧಿ MLA MP ಇವರು ಏನಿದ್ದಾರೆ, ಇವ್ರ ದೊಡ್ಡ ಸಮಸ್ಯೆ ಏನಂದರೆ ಸೂಪರ್ವೈಸ್ ಮಾಡಲ್ಲ, ಅವರು ಇನ್ಸ್ಟ್ರಕ್ಟ್ ಮಾಡಲ್ಲ ಕರೆಕ್ಟಾಗಿ ಇದು ಕರೆಕ್ಟ್ ಮಾಡಿ ಅಂತ. ಮಾಡದೇ ಇದ್ದಾಗ ಇಂಥ ಸಮಸ್ಯೆ ಬರುವುದು. ಎಸ್, ಕರೆಕ್ಟ್. ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ, ಬ್ರೇಕ್ ನಂತರ ಮತ್ತೆ ಇನ್ನಷ್ಟು ಮಾಹಿತಿ ಮತ್ತು ಚರ್ಚೆಯನ್ನು ಮುಂದುವರಿಸ್ತೇವೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ನಾವು ಚರ್ಚೆ ಮಾಡುತ್ತಿದ್ದು ರೈಲು ತಾರತಮ್ಯದ ಕುರಿತಾಗಿ. ಎಸ್, ಇನ್ನು ಪೆರ್ಲವರೇ, ಅಂದರೆ ಇಲ್ಲಿ ಈಗಾಗಲೇ ಸಾರ್ವಜನಿಕರಲ್ಲಿ ಬಹಳ ವರ್ಷಗಳಿಂದ ಈ ಬಗೆಗೆ ಒಂದು ರೀತಿಯ ಅಸಮಾಧಾನ ಇದೆ ಕರಾವಳಿಗರಲ್ಲಿ. ಅಂದರೆ ಏನು ಕಾರಣ ಆಗಿರ್ಬೋದು? ಒಂದು ಮಂಗಳೂರು ಅನ್ನುವಂಥ ಪಾಯಿಂಟ್, ಅದು ಕೊನೆಯ ಪಾಯಿಂಟ್, ಅದು ಲಾಸ್ಟ್ ಎಂಡ್ ಮತ್ತು ಆರಂಭ. ಸೊ ಇದು ಕಾರಣ ಆಗಿರ್ಬೋದು. ವಿಭಾಗ ಮಾಡಲಿಕ್ಕೂ ಇದೇ ಸಮಸ್ಯೆ ಆಗಿರುವಂಥದ್ದು. ಈಗ ಇಲ್ಲಿ ಒಂದು ನಮ್ಗೆ ಏನಾಗಿದೆ ಅಂದರೆ, ಬೇರೆ ಸ್ಟೇಟ್ನವರು ಒಂದು ರೈಲ್ವೆ ವ್ಯವಸ್ಥೆ ಒಂದಿಗೆ ಇದಾಗಿದ್ದಾರೆ, ಅವರ ರೈಲ್ವೆ ಇಲ್ಲದೆ ಅವರ ಲೈಫ್ ಇಲ್ಲ, ಆ ಥರದ ಒಂದಿದೆ. ಏನು ರೈಲ್ವೆ ಅಡ್ವಾಂಟೇಜ್ ಅಂದರೆ, ಬೇರೆ ಯಾವುದೇ ಟ್ರಾನ್ಸ್ಪೋರ್ಟಿಗಿಂತ ತುಂಬ ಚೀಪೆಸ್ಟ್ ಇದು ಕಾಸ್ಟ್. ಆಮೇಲೆ ನಿಮಗೆ ಬಸ್ಸಲ್ಲಿ ಹೋಗಿ ಆಯಾಸ ಆಗೋದಾಗಲಿ, ಅಲ್ಲಿ ಎಲ್ಲ ಫೆಸಿಲಿಟಿ ಇದೆ. ಈ ಥರದ ಫೆಸಿಲಿಟಿ ಬೇರೆ ನೀವು ವಿಮಾನ ಬಿಟ್ಟರೆ ಬೇರೆ ಯಾವುದಾದ್ರು ಸಿಗೋಲ್ಲ. ಆ ಕಾರಣಕ್ಕಾಗಿ ವಯೋವೃದ್ಧರು ಎಲ್ಲ ಈ ರೀತಿ ಜನ ಮತ್ತೆ ನಿಮಗೆ ನಿದ್ದೆ ಮಾಡ್ಬೋದು, ಎಲ್ಲ ರೀತಿಯ ಒಂಥರ ಮನೆಯ ಒಂದು ಹೋದಾಗೆ ಒಂದು ವ್ಯವಸ್ಥೆ ಇರುವಂಥ ಒಂದು ಮೋಡ್ ಆಫ್ ಟ್ರಾನ್ಸ್ಪೋರ್ಟ್. ಸೊ ಇಂಥ ಇದು ನಮ್ಮಲ್ಲಿ ಸಾಕಷ್ಟು ಯೂಸ್ ಮಾಡುವವರು ಕಡಿಮೆ ಇದ್ದಾರೆ. ಯಾಕೆ ಕಡಿಮೆ ಇದ್ದಾರೆ? ನಮಗೆ ಮೊದಲಿಂದಲೂ ಆ ಫೆಸಿಲಿಟಿ ಇರಲಿಲ್ಲ. ಈಗ ಜಾರ್ಜ್ ಫರ್ನಾಂಡಿಸ್ ಅವರಿಂದಾಗಿ ಇಲ್ಲಿ ಕೊಂಕಣ ರೈಲ್ವೆ ಬಂತು ಹೊರತು, ಇಲ್ಲದ್ರೆ ನಮ್ಗೆ ಇಲ್ಲಿ ಬಾಂಬೆಗೆ ನಾವು ಮೊದಲು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಸಾಕಷ್ಟು ಕಷ್ಟ ಆಗ್ತಿತ್ತು. ಎಸ್, ಈಗ ನಮ್ಮ ಜೊತೆಗೆ ಮತ್ತೊಬ್ಬರು ಕರೆಯಲಿದ್ದಾರೆ, ಸುದರ್ಶನ್ ಅವರು. ಸುದರ್ಶನ್ ನಾಯ್ಕರೇ, ನಮಸ್ಕಾರ. ನಮಸ್ತೆ ಸರ್. ಏನು ಹೇಳ್ತೀರಿ? ರೈಲ್ವೆ ಇಲಾಖೆ ಮತ್ತೆ ತಾರತಮ್ಯ ಮಾಡಿದೆ, ಕೆಲವು ರೈಲುಗಳನ್ನ ಕೇರಳಕ್ಕೆ ಓಡಿಸಿದೆ ಅನ್ನುವ ನಮ್ಮ ಅಸಮಾಧಾನಗಳು ನಿಜವಾಗಿ ಅನ್ಯಾಯ ಆಗಿದೆ ಅನ್ನೋದನ್ನ ನಾವು ಈಗಾಗಲೇ ಸಂಸದರ ಗಮನಕ್ಕೆ ತಂದಿದ್ದೇವೆ. ನಮ್ಮ ಸಂಸದರ ಸರ್ಕಾರವೇ ಈಗ ಕೇಂದ್ರದಲ್ಲಿ ನಡೀತಾ ಇದೆ. ರೈಲ್ವೆ ಸಚಿವರ ಜೊತೆ ಅನ್ಯೋನ್ಯವಾಗಿದ್ದಾರೆ ನಮ್ಮ ಸಂಸದರು. ಆದ್ರೆ ನಮ್ಮ ಕರಾವಳಿ ಬೇಡಿಕೆಯ ಬಗ್ಗೆ ನೀವೇನು ಗಮನ ಹರಿಸ್ತಾ ಇಲ್ಲ, ಮತ್ತೆ ಒತ್ತಡ ತರ್ತಾ ಇಲ್ಲ ಅನ್ನೋ ಬೇಡಿಕೆಯನ್ನ ಇಟ್ಟಿದ್ದೇವೆ. ಏನು ಕರ್ನಾಟಕ ಕರಾವಳಿಯನ್ನ ಬೆಸೆಯುವಂತ ಬೇಡಿಕೆಗಳನ್ನ ನೀವು ಈಗಾಗಲೇ ಮಾಡಬೇಕಿತ್ತು. ವಿಧಾನಸಭಾ ಚುನಾವಣೆ ದೃಷ್ಟಿಯಿಂದ ಮಾಡಿಲ್ಲ. ಮುಂದೆ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಆದ್ರೂ ಕರಾವಳಿ ಬೇಡಿಕೆಯನ್ನ ಈಡೇರಿಸಬೇಕು. ಈಗಾಗಲೇ ಕೇರಳಕ್ಕೆ ಏನು ನಾಳೆಯಿಂದ ಹೊಸ ರೈಲು ಹೋಗ್ತಾ ಇದೆ. ಇದರಿಂದ ಕೇರಳಕ್ಕೆ ರೈಲು ಕೊಡ್ಲಿಕ್ಕೆ ಸಾಧ್ಯ ಇದ್ರೆ ಮಂಗಳೂರು ಬೆಂಗಳೂರು ಮಧ್ಯೆ ಇರುವಂತ ರೈಲನ್ನಾದ್ರೂ ವಿಭಾಗ ಮಾಡಿ 2 ರೈಲಾದ್ರೂ ಮಾಡಿ, ಯಾಕೆ ಈ ರೀತಿ ತಾರತಮ್ಯ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀರಿ? ಕೇರಳದಲ್ಲಿ ಯಾವುದೇ ಸಂಸದರು NDA ಸರ್ಕಾರದೊಳಗೆ ಇಲ್ಲದಿದ್ರು ಕೂಡ ಅವರ ಬೇಡಿಕೆಗಳು ಈಡೇರುತ್ತದೆ ಅಂತ ನಾವು ಅವರ ಮೇಲೆ ದೂರನ್ನ ಮಾಡಿದ್ದೇವೆ. ಎಸ್ 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 ಅಂತೂ ಈ ರೈಲು ಮಾತ್ರವೇ ಇನ್ನಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ಸ್ವಲ್ಪ ನಿರುತ್ಸಾಹ ಇದೆಯಾ ಇಲಾಖೆಯಲ್ಲಿ? ಏನ್ ಹೇಳ್ತೀರಿ? ಇಲಾಖೆಯಲ್ಲಿ ಕರಾವಳಿಯಲ್ಲಿ ಬಾಕಿ ಇಲಾಖೆಗಳಲ್ಲಿ ತಾರತಮ್ಯದ ಬಗ್ಗೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತದ್ದು ಗಮನದಲ್ಲಿಲ್ಲ. ವಿಶೇಷವಾಗಿ ರೈಲು ದಶಕಗಳಿಂದಲೇ ನಾವು ಹೋರಾಟ ಮಾಡ್ತಿದ್ದೇವೆ, ಮಂಗಳೂರನ್ನ ಪ್ರತ್ಯೇಕ ಮಾಡಿ.
ಮಂಗಳೂರನ್ನ ವಿಭಾಗ ಮಾಡಿ ಇಲ್ಲದಿದ್ರೆ ಮೈಸೂರಿಗೆ ಸೇರಿಸಿ ಅಂತ ಅದ್ರ ಬಗ್ಗೆ ಒತ್ತಡ ಹೇರ್ತಾ ಇಲ್ಲ. ನಮ್ಮದೇ ರೈಲ್ವೆ ಸಚಿವರಿದ್ರು, ರೈಲ್ವೆ ಸಚಿವರು ಸುರೇಶ್ ಪ್ರಭು ಅವರಿದ್ರು, ಆಮೇಲೆ ಈಗ ಪಿಯೂಷ್ ಗೋಯಲ್ ಅವರು ಬಂದ್ರು, ಸಂಸದರ ಜೊತೆ ಬಹಳ ಅನ್ಯೋನ್ಯವಾಗಿದ್ದಾರೆ. ಅವರು ಕರ್ನಾಟಕಕ್ಕೆ ಉಸ್ತುವಾರಿಯಾಗಿ ಕೂಡ ಇದ್ರು ಚುನಾವಣೆ ಸಮಯದಲ್ಲಿ. ಸದಾನಂದ ಗೌಡರು ಬಂದಿದ್ದಾರೆ. ಹೌದು. ಸೊ ನಮ್ಗೆ ಬಳಸಿಕೊಳ್ಳಿಕ್ಕೆ ಬಹಳಷ್ಟು ಸಾಧ್ಯತೆ ಇತ್ತು. ನಿದರ್ಶನ ನೋಡಿ ನಮಗೆ ತಾರತಮ್ಯ ಯಾವ ರೀತಿ ಆಗ್ತಾ ಇದೆ ಅಂತ. ಈಗ ಮಳೆಗಾಲದಲ್ಲಿ ಕೊಂಕಣ್ ರೈಲ್ವೆ ಹೊಸ ಟೈಮ್ ಟೇಬಲ್ ಮಾಡಿದೆ. ಆವಾಗ ಏನ್ ಮಾಡಿದ್ದಾರೆ ನೋಡಿ, ಮಂಗಳೂರು ಬೆಂಗಳೂರು ಟ್ರೈನ್ ಅನ್ನ ಸುರತ್ಕಲ್ನಲ್ಲಿ 1 ಗಂಟೆ ಬೆಳಿಗ್ಗೆ ತಡೆ ಹಿಡಿದಿದ್ದಾರೆ. ರಾತ್ರಿ ಹೊತ್ತು ಬೆಂಗಳೂರಿನಲ್ಲಿ ಕೂತ್ಕೊಂಡಂತ ಪ್ಯಾಸೆಂಜರ್ 7 ಗಂಟೆ 7:15 ಗಂಟೆಗೆ ಬಂದವನು ಬೆಳಿಗ್ಗೆ ಸುರತ್ಕಲ್ ತಲುಪಿ 1 ಗಂಟೆ ರೈಲ್ವೆ ನಿಲ್ದಾಣದಲ್ಲಿ ನಿಲ್ಬೇಕು ಅಂತ ಆದ್ರೆ ಇದೊಂದು ತಾರತಮ್ಯ ಅಲ್ಲದೆ ಇನ್ನೇನು. ಅಂದ್ರೆ ನಮ್ಗೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ ಕರ್ನಾಟಕದವರಿಗೆ. ಅಂದ್ರೆ ಅದಕ್ಕೆ ನಾನು ನೋಡಿ ನಿನ್ನೆ ಹೇಳಿದೆ, ನಾವು ರೈಲ್ವೆ ನಮ್ಮ ಸಂಸದರ ಹತ್ರ ಹೇಳಿ ಲೆಟರ್ ಕೊಡಿಸಿ ಯಾವುದೇ ಕಾರಣಕ್ಕೆ ಕರ್ನಾಟಕದ ರೈಲುಗಳಿಗೆ ತಡೆ ಕೊಡಬಾರದು ಅಂತ ಹೇಳೋದಕ್ಕೆ ಈಗ ಸ್ವಲ್ಪ ಮನ್ನಣೆ ಕೊಟ್ಟಿದ್ದಾರೆ. ಅಂದ್ರೆ ಕೊಂಕಣ್ ರೈಲ್ವೆ ಅವರು ಹೇಳುದು ನೋಡಿ, ಸದರ್ನ್ ರೈಲ್ವೆ ಅವರು ನಿಮ್ಗೆ ಪರ್ಮಿಟ್ ಮಾಡ್ತಾ ಇಲ್ಲ ಅಂತ. ಅಂದ್ರೆ ಇದೆ ತಾರತಮ್ಯ. ನಮ್ಮ ಮಂಗಳೂರು ಅವರಿಗೆ ಆದಾಯ ಕೊಡಬೇಕು, ಆದ್ರೆ ನಮ್ಗೇನು ಸೌಲಭ್ಯ ಕೊಡೋದಿಲ್ಲ. ಧನ್ಯವಾದಗಳು ಸುದರ್ಶನ್ ಅವರೇ ಮಾಹಿತಿಗೆ ಮತ್ತು ತಮ್ಮ ಅಭಿಪ್ರಾಯಗಳಿಗೆ. ಅದು 2 ಗಡುಗಳ ನಡುವೆ ಸಿಕ್ಕಿಕೊಂಡಂತ ಪರಿಸ್ಥಿತಿಯ ಅಂತ, ಒಂದ್ ಕಡೆ ಕೊಂಕಣ, ಮತ್ತೊಂದು ಆ ಥರ ಅದು ಒಂದು ಇದು ಅಷ್ಟೇ, ನೆಪ ಅಷ್ಟೇ. ಅದು ದೊಡ್ಡ ಸಮಸ್ಯೆ ಅಲ್ಲ, ವರ್ಕಿಂಗ್ ಇದಲ್ಲ. ನೋಡಿ, ನಮ್ಮಲ್ಲಿ ಹೈಯೆಸ್ಟ್ ರೆವಿನ್ಯೂ ಕಲೆಕ್ಷನ್ ಆಗ್ತದೆ ಕೇಂದ್ರ ಸರ್ಕಾರಕ್ಕೆ. ಇಲ್ಲಿ ಕಸ್ಟಮ್ಸ್ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಹೈಯೆಸ್ಟ್ ಕಲೆಕ್ಷನ್ ಆಗ್ತದೆ, ಸಾವಿರಾರು ಕೋಟಿ. ಆದರೆ ನಮಗೇನು ವಾಪಸ್ ಏನು ಬರ್ತದೆ, ಎಷ್ಟು ಬರ್ತದೆ ಏನು, ಯಾವ ರೀತಿ ಅಂದರೆ ನೀವು ಇನ್ಫ್ರಾಸ್ಟ್ರಕ್ಚರ್ ರೈಲ್ವೆ ಇರ್ಬೋದು, ಇನ್ನಿತರ ಇದಿರ್ಬೋದು, ಎಷ್ಟು ಬಂದಿದೆ. ಬೇರೆ ಕಡೆ ಎಲ್ಲ ಯಾವಾಗಲೂ 4 ಲೈನ್ ಆಗಿದೆ, 6 ಲೈನ್ ಆಗಿದೆ. ನಮ್ಮಲ್ಲಿ ಈಗಲೂ 15 ವರ್ಷದಿಂದ ಯಾವ 4 ಲೈನು ಕಂಪ್ಲೀಟ್ ಆಗಿಲ್ಲ. ಅದೇ ರೀತಿ ರೈಲ್ವೆ, ಈ ರೈಲ್ವೆ ಡಿಮಾಂಡ್ 1 ದಶಕ 2 ದಶಕದಿಂದ ಇರುವಂಥ ಡಿಮಾಂಡ್ಸ್ ಯಾವುದು ಎಷ್ಟು ಇದಾಗಿದೆ ಅಂದರೆ, ಯಾಕೆ ಕೇರಳದವರಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಮತ್ತು ಬೇರೆ ಸ್ಟೇಟ್ನವ್ರು ಯಾಕಂದರೆ ನಮ್ಮಲ್ಲಿ ಒಂದು ಒಗ್ಗಟ್ಟಲ್ಲಿ ನಾವು ಹೊರಡೋ ಒಂದು ಇದಿಲ್ಲ. ಜನರ ಹತ್ರ ಕೂಡ ಡಿಮಾಂಡ್ಸ್ ಸಾಕಾಗಲ್ಲ. ಈ ಥರದ ಒಂದು 4-5 ಜನ, ಒಂದು 10 ಜನ ಇಬ್ಬರಾಗಿ ಒಂದು MP ಅವರನ್ನು ಪ್ರೆಷರೈಸ್ ಮಾಡೋದು. MP ಅವರು ಕೂಡ ಅವರ ಪಾರ್ಟಿಯ ಮತ್ತು ಇನ್ನಿತರವನ್ನು ಕೇಳಿಸ್ಕೊಂಡು ಒಂದು ಬಲವಾದ ಇದು ಮಾಡಿದರೆ ನಮಗೆ ಇನ್ನಷ್ಟು ಸರ್ವಿಸ್ ಸೇವೆ ಬರ್ಬೋದು ಅನ್ನುವಂಥ ಒಂದು. ನಾವು ರೈಲನ್ನು ಹೆಚ್ಚು ಬಳಸಿಕೊಳ್ತಾ ಇಲ್ಲ ಅನ್ನುವಂಥ ಅದು ಕೂಡ ಇದೆ, ಅದಿದೆ. ಯಾಕಂದ್ರೆ ಹೆಚ್ಚು ರೈಲನ್ನ ಈಗ ನಮ್ಮ ಟೂರಿಸಂ ಡೆವಲಪ್ಮೆಂಟ್ ಆಗಬೇಕು ಅಂತ ಅಂತಾರೆ. ನಾವು ಟ್ರೈನಲ್ಲಿ ಹೋಗ್ತಿರುವಾಗ ಎಷ್ಟೋ ಜನ ನಮ್ಮಲ್ಲಿ ಬೇರೆ ರಾಜ್ಯದವರು ವಿಚಾರಿಸ್ತಾರೆ, ಧರ್ಮಸ್ಥಳಕ್ಕೆ ಟ್ರೈನ್ ಇದೆಯಾ ಅಂತ ಕೇಳ್ತಾರೆ, ಮೂಕಾಂಬಿಕೆಗೆ ಟ್ರೈನ್ ಇದೆಯಾ ಅಂತ ಕೇಳ್ತಾರೆ, ಸುಬ್ರಹ್ಮಣ್ಯ ಕುಕ್ಕೆಗೆ ವ್ಯವಸ್ಥೆ ಇದೆಯಾ ಅಂತ ಹೇಳ್ತಾರೆ. ರೈಲ್ ಇಲ್ಲ ಅಂತಾದಾಗ ಅವರು ಸ್ವಲ್ಪ ಹಿಂಜರಿತಾರೆ. ಕೆಲವೊಂದು ಸ್ಟೇಟಿನ ಜನ ರೈಲ್ವೆ ವ್ಯವಸ್ಥೆಗೆ ಎಡಿಕ್ಟ್ ಆಗಿರ್ತಾರೆ. ಅದು ಅವರಿಗೆ ಒಂದು ವೇ ಆಫ್ ಲೈಫ್, ಅದು ಅವರಿಗೆ ಸುಲಭ ಆಗ್ತದೆ. ಬಸ್ಸಲ್ಲಿ ಹೋಗೋದು, ಕಾರಲ್ಲಿ ಹೋಗೋದಕ್ಕಿಂತ ಅದು ಬೇರೆ ಬೇರೆ ಕಾರಣಕ್ಕಾಗಿ. ಸೊ ಈ ಥರದ ಪರಿಸ್ಥಿತಿ ನಮ್ಮಲ್ಲಿ ನೋಡ್ರಿ, ಇಷ್ಟು ಟೆಂಪಲ್ಸ್ ಇವೆ, ಯಾವುದಕ್ಕೂ ನಾವು ರೈಲ್ವೆ ಕನೆಕ್ಟ್ ಮಾಡಿಲ್ಲ. ಕುಕ್ಕೆಯಲ್ಲಿ ಸ್ವಲ್ಪ ಹತ್ತಿರದಲ್ಲಿದೆ, ಆದರೂ ಅದನ್ನು ಅವರು ಇಷ್ಟ ಬಿಟ್ರೆ ಅಥವಾ ಮೂಕಾಂಬಿಕಾ ರೋಡ್ ವರೆಗೆ ಅಷ್ಟೇ ಇದೆ, ಸ್ವಲ್ಪ ಮಟ್ಟಿನ ಇದು. ಸೊ ಅದೇ ಸಮಯದಲ್ಲಿ ಸಾಕಷ್ಟು ಟ್ರೈನ್ ಕೂಡ ಇಲ್ಲ. ಒಂದು ಗೋವಾಕ್ಕೆ ಕೂಡ 4-5 ಟ್ರೈನ್ ಇರೋದು ಹೊರತು ಇಲ್ಲ. ಅಂದ್ರೆ ಲೋಕಲ್ ಬೇಸ್ಡ್ ಥಿಂಕಿಂಗ್ ಇಲ್ಲ. ಧರ್ಮಸ್ಥಳಕ್ಕೆ ಹತ್ತಿರ ಇದೆ ಬೆಂಗಳೂರು ರೈಲು, ಮಾಡಬಹುದಾಗಿತ್ತು. ಅಥವಾ ಸುಬ್ರಹ್ಮಣ್ಯಕ್ಕೇನೋ ಇದೆ. ಅಂದ್ರೆ ನಮ್ಮ ಪ್ರವಾಸೋದ್ಯಮವನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಲೋಕಲ್ ಟ್ರೈನ್ಗಳನ್ನು ಕೂಡ ಡೆವಲಪ್ ಮಾಡದೇ ಇರುವುದು ಇದು ಕಾರಣ ಆಗಿರ್ಬೋದಾ ಅಂತ ಅನ್ನುವಂಥದ್ದು. ನಮಗೆ ನಾನು ಆಗ ಅಂದಾಗೆ ಒಂದು ಡಿಮಾಂಡ್, ನಾವು ಒಂದು ಅಟ್ಲೀಸ್ಟ್ ಹಾಸನಕ್ಕೆ. ಯಾಕೆ ಹಾಸನಕ್ಕೆ ಅಂದರೆ ನಮಗೆ ಘಾಟ್ ಸೆಕ್ಷನ್ ಹೋಗೋದು ಕೆಲವರಿಗೆ ಸಮಸ್ಯೆ ಆಗ್ತದೆ, ಮತ್ತು ಆ ಒಂದು ವ್ಯವಸ್ಥೆ ಇದೆ. ಅಟ್ಲೀಸ್ಟ್ ನಿಮ್ಗೆ ಹಾಸನ ಕನೆಕ್ಟಿವಿಟಿ ಇದ್ದರೆ ಅಲ್ಲಿಂದ ಬೇರೆ ಟ್ರೈನಲ್ಲಿ ಹೋಗ್ಬೋದು, ಅಥವಾ ನೀವು ಬಸ್ಸಲ್ಲ ಬೇರೆ ವ್ಯವಸ್ಥೆಯಲ್ಲಿ ಹೋಗ್ಬೋದು. ಅದು ಆ ಥರದ ಕೆಲವೊಂದು ಡಿಮಾಂಡ್ಸ್ ಆದರು. ಮತ್ತು ಈ ರೀತಿ ನೀವು ಕಾರವಾರಕ್ಕೆ, ಬೆಂಗಳೂರಿಂದ ಕಾರವಾರಕ್ಕೆ ಕೊಡೋದು, ಮತ್ತು ಈ ಕಡೆ ಕಣ್ಣೂರಿಗೆ ಅರ್ಧ ಅದು ಕೂಡ ಪ್ರಾಕ್ಟಿಕಲ್ ಆಗಿ ಎಷ್ಟು ಜನ ಯೂಸ್ ಮಾಡ್ತಾರೆ, ಯಾವ ರೀತಿ ಅವರಿಗೆ ಅಂದರೆ ನೋಡಿ, ಈ ಥರ ಸುರತ್ಕಲ್ 1 ಗಂಟೆ ನಿಲ್ಲಿಸ್ತಾರೆ ಅಂತ ಆದಾಗ ಅದು ಟೈಮ್ ಕನ್ಸ್ಯೂಮಿಂಗ್ ಇದೆಯಲ್ಲ. ಆ ಟ್ರೈನ್ ಕಾರವಾರದವರು ಇಲ್ಲಿ ಬಂದು 1 ಗಂಟೆ ನಿಲ್ತದೆ, ಮತ್ತೆ ಇಲ್ಲಿ ಅದರಲ್ಲಿ ಹೋದವರು ನೋಡಿ. ಆಮೇಲೆ ಈ ಟ್ರೈನಲ್ಲಿ ನಾವು ಹೋಗಿ ಎಲ್ಲೂ ಕೂಡ ಕಾರವಾರದವರಿಗೆ ಬಹಳ ಬೇಗ ಮುಟ್ಲಿಕ್ಕೆ ಒಂದು ಖಂಡಿತ ಸಾಧ್ಯ ಇಲ್ಲ. ಸುಮ್ಮನೆ ಇನ್ನು ನಾವು ಮಂಗಳೂರಿಂದ ಬೆಂಗಳೂರಿಗೆ ಹೋದಾಗಲೂ ಅಲ್ಲಿ ತಡರಾತ್ರಿಗಳಲ್ಲಿ ತಲುಪಿದರೆ ನಾವು ಬ್ಯಾಂಗ್ಳೂರಿನ ರೈಲ್ವೆ ಸ್ಟೇಷನಿಂದ ನಾವು ಎಲ್ಲೆಲ್ಲೋ ಹೋಗಬೇಕಾದ್ರೆ ಎಷ್ಟು ಸಮಸ್ಯೆ ಇದೆ ಅನ್ನೋದು. ಸೊ ಇದನ್ನೆಲ್ಲ ಇದು ಮಾಡಿಸಿ ಕಡಿಮೆ ಟೈಮಲ್ಲಿ ಇವರು
ತಲುಪುವಂಥ ವ್ಯವಸ್ಥೆ ಮಾಡಬೇಕು. ಮತ್ತು ಇನ್ನೊಂದು ಈ 3ನೇ ಟ್ರ್ಯಾಕ್ ಇದೆಯಲ್ಲ ಯಾವುದು ನೆಲಮಂಗಲ, ಅದಕ್ಕೆ ನಾವು ಒಂದು ಜಾಸ್ತಿ ನಮ್ಮ ಮಂಗಳೂರಿಂದ ಆ ವ್ಯವಸ್ಥೆ ಮಾಡಬೇಕು ಅನ್ನೋದು. ಈಗ ಮಂಗಳೂರು ಮತ್ತು ಬೆಂಗಳೂರು ನಡುವಿನ ಬಹಳ ಮುಖ್ಯವಾಗಿ ರಾಜಧಾನಿಗಳಿಗೆ, ಇಡೀ ಒಂದು ರಾಜ್ಯ ಅಂತ ಅನ್ನುವಾಗ ರಾಜಧಾನಿಗಳಿಗೆ ಹೋಗುವ ರೈಲುಗಳಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡಬೇಕು ಅಂತ ಅನ್ನೋದು. ಆದರೆ ನಮಗೇನಾಗಿದೆ, ಯಾವತ್ತೋ ಇದ್ದಂಥ ಒಂದು ಮೀಟರ್ ಗೇಜನ್ನು ಬದಲಾವಣೆ ಮಾಡಬೇಕು ಅಂತೇಳಿ ವರ್ಷಾನುಗಟ್ಟಲೆ ತೆಗೆದುಕೊಂಡು ಇಡೀ ನಮ್ಮ ರೈಲ್ವೆ ಒಂದು ವ್ಯವಸ್ಥೆ ಕೆಡಿಸಿರುವಂಥ ಒಂದು ಪ್ರಯತ್ನ. ಅಲ್ಲಿ ನಮ್ಮ ಇಡೀ ಬ್ರಾಡ್ ಗೇಜ್ ಆದ ಮೇಲೆ ಕೂಡ ಸಾಕಷ್ಟು ಟ್ರೈನ್ ಹಾಕಲಿಲ್ಲ. ಯಾಕಂದ್ರೆ ಅವರ ಕಮರ್ಷಿಯಲ್, ಅವರ ಉದ್ದೇಶ ಏನಾದ್ರೆ ಲಾಭ ಮಾಡೋದು, ಗೂಡ್ಸ್ ಕೊಂಡೋಗೋದು. ಸೊ ಆ ಪರಿಸ್ಥಿತಿ ಅಂದ್ರೆ ಒಂದು ಏನಾದ್ರೆ ನೀವು ಆ ಘಾಟ್ ಸೆಕ್ಷನ್ ಆ ಸಂದರ್ಭದಲ್ಲಿ ನಾವು ಅನಿವಾರ್ಯವಾಗಿ ನೆಚ್ಚಿಕೊಂಡೇವೆ ಬಸ್ಸುಗಳನ್ನೇ. ಬಸ್ಸುಗಳಾಗ ದೊಡ್ಡ ಸಂಖ್ಯೆಯಲ್ಲಿ ಖಾಸಗಿ ಬಸ್ಸುಗಳು ಕೂಡ ಬೆಂಗಳೂರಿಗೆ ಓಡಾಡಿದವು, ನಾವು ಅದನ್ನೇ ನೆಚ್ಚಿಕೊಂಡೇವೆ ಅಂತ ಅನ್ನುವಂಥದ್ದು. ಸೊ ಹಾಗಾಗಿ ಇವತ್ತಿಗೂ ಮಂಗಳೂರು ಪ್ರಯಾಣ ಅಂತೂ ರೈಲಲ್ಲಿ ಹೆಚ್ಚು ಜನ ಇಲ್ಲ. ಅದಕ್ಕೆ ಹೋಗುವವರಷ್ಟು ಒಂದು ಮಾಹಿತಿಯ ಪ್ರಕಾರ ಜನ ಅಷ್ಟು ಬೆಂಗಳೂರು ರೈಲನ್ನು ಹೆಚ್ಚು ನೆಚ್ಚಿಕೊಂಡು ಒಂದು ವರ್ಗದವರಷ್ಟೇ ಹೋಗ್ತಾರೆ. ಅದೆಲ್ಲದನ್ನು ಬೇರೆ ಹೋಗೋಕ್ಕೆ ಅಸಾಧ್ಯ ಅನ್ನುವಂಥ ಜನವರು ಮಾತ್ರ ಅದ್ರಲ್ಲಿ ಹೋಗೋದು. ನಿಮ್ಗೆ ಅಷ್ಟು ಸಮಯ ಬೇಕು. ನೀವು ಯಾವುದು ಕೂಡ ನೀವು ನಿಮ್ಮ ಅಂದರೆ ಅದು ತಲುಪುವುದು ಕೂಡ ಅಷ್ಟೇ, ಗ್ಯಾರಂಟಿಯಾಗಿ ಇಷ್ಟೇ ಗಂಟೆ ತಲುಪುವುದನ್ನು ಕೂಡ ಇದಿಲ್ಲ. ಸೊ ನೀವು ಅಷ್ಟು ಟೈಮ್ ಕನ್ಸ್ಯೂಮಿಂಗ್ ವ್ಯವಸ್ಥೆ ಇರುವಾಗ ಯಾರಿಗೆ ಬೇರೆ ಮೋಡ್ ಆಫ್ ಟ್ರಾನ್ಸ್ಪೋರ್ಟಲ್ಲಿ ಹೋಗ್ಲಿಕ್ಕೆ ಆಗಲ್ಲ, ಅವರು ರೈಲ್ ಹೋಗ್ತಾ ಇದ್ದಾರೆ. ಅದು ಹಾಗೆ ಆಗಬಾರ್ದು. ಜನರಿಗೆ ಎಲ್ಲ ಆರ್ಥಿಕ ಸ್ತರದ ಜನರಿಗೂ ರೈಲು ಸೇವೆ ಸಿಗುವಂತ ಆಗಬೇಕಲ್ಲ. ಇಲ್ಲಿ ಕೊನೆಯದಾಗಿ ಒಂದು ಪ್ರಶ್ನೆ, ನಾವು ಎಲ್ಲೋ ಒಂದು ಕಡೆ ಕೆಲವು ಸಂದರ್ಭಗಳಲ್ಲಿ ಸಿನಿಕೆತನಕ್ಕೆ ಒಳಗಾಗುವಂಥದ್ದು. ಕಾವೇರಿ ವಿಷಯ ಬಂದಾಗ ತಮಿಳರು ನಮ್ಮ ವಿರೋಧಿಗಳು ಅಂತ ಅನ್ನುವಂಥದ್ದು. ಮಂಗಳೂರು ರೈಲ್ವೆ ವಿಚಾರಕ್ಕೆ ಬಂದಾಗ ಕೇರಳಿಗರಿಗೆ ಹೆಚ್ಚು ಸೌಲಭ್ಯ ಸಿಗ್ತಾ ಇದೆ ಅಂತ ಅನ್ನುವಂತಾಗ ಕೇರಳದ ಬಗೆಗೆ ಒಂದು ರೀತಿಯ ಒಂದು ಸಿನಿಕೆತನ. ಅದು ಅವರ ಡಿಮಾಂಡ್ನಿಂದಾಗಿ ಅವರಿಗೆ ಸಿಗ್ತಾ ಇದೆ. ನಾವು ಎಲ್ಲಿ ತಪ್ಪಿದ್ದೇವೆ ಎಂದು ನಾವು ಪ್ರಶ್ನೆ ಮಾಡಬೇಕು. ಅವ್ರು ಡಿಮಾಂಡ್ ಮಾಡ್ತಾ ಇದ್ದಾರೆ, ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾರೆ. ಏನು ಮಾಡಬೇಕಾಗಿದೆ, ಏನು ಬೇಕಾಗಿರೋದು ನಮಗೆ ಅಂತ. ಇಲ್ಲಿ ಸುಮಾರು ಡಿಮಾಂಡ್ಸ್ ಇದೆ ನಮಗೆ. ನೋಡಿ, ನಾವು ವರ್ಲ್ಡ್ ವಿಶ್ವ ದರ್ಜೆಯ ರೈಲ್ವೆ ನಿಲ್ದಾಣ ಕೊಡ್ತೀವಿ ಅಂದರು, ಇಲ್ಲಿ ಬಂತು ಏನೂ ಆಗಲಿಲ್ಲ. ಇದು ನಮ್ಮದೇ ಕೊರತೆ ಅಂದ್ರೆ ಒಂದು ಅವರು ಜಮೀನು ಜಾಸ್ತಿ ಡಿಮಾಂಡ್ ಮಾಡ್ತಾ ಇದ್ದಾರೆ. ಈ ರೈಲ್ವೆ ಸ್ಟೇಷನ್, ನಮ್ಮ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಅಲ್ಲಿ ಅಷ್ಟು ಜಮೀನು ಇಲ್ಲ, ಆಗ ಸ್ಟೇಷನ್ಗೆ ಆಗಬೇಕು. ಸೊ ಅದು ಹಾಗೆ ಇದೆ. ಮಂಗಳೂರು ಜಂಕ್ಷನ್ ಹಳ್ಳಿಗಾಡಿನ ರೈಲ್ವೆ ಸ್ಟೇಷನ್ ತರ ಇದೆ, ಸರಿಯಾದ ರಸ್ತೆಗಳಿಲ್ಲ. ಸೊ ಅದು ವಿಶ್ವ ದರ್ಜೆ ಬೇಡ ನಮಗೆ, ವಿಶ್ವ ದರ್ಜೆ ಬೇಡ ನಮಗೆ, ಸಾಮಾನ್ಯ ದರ್ಜೆ ನಮ್ಮ ದೇಶ ದರ್ಜೆ ಇದ್ದೇ ಒಂದು ರೈಲು ಜಾಸ್ತಿ ಕೊಡಿ, ರೈಲು ಸರ್ವಿಸ್ ಜಾಸ್ತಿ ಕೊಡಿ. ಸ್ಪೆಷಲಿ ನಮಗೆ ರಾಜಧಾನಿಗೆ ಹೋಗುವಂಥದ್ದು. ಭಾಷೆಯ ಬಗೆಗೆ ಈಗಾಗಲೇ ಅವರು ಹೇಳಿದ್ರು, ಭಾಷೆ ಉಳಿಸಿಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಅಂತ ಅನ್ನುವಂಥದ್ದು ಸಮಸ್ಯೆ ಇದೆ ಅಂತ ನಾವು ಒಪ್ಪಿಕೊಳ್ಳಬಹುದು. ಅವರು ಕೂಡ ಬೇರೆ ಭಾಷೆ ಮಾತಾಡುದಿಲ್ಲ, ಅವರು ಮಲಯಾಳಂನಲ್ಲೇ ಮಾತಾಡ್ತಾರೆ. ಅಲ್ಲ, ಅವರು ಬೇರೆ ರಾಜ್ಯಕ್ಕೆ ಹೋದಾಗ ಅವರು ಅಲ್ಲಿಯ ಭಾಷೆ ಮಾತಾಡ್ತಾರೆ. ಯಾರು ಕೇರಳದ ಅವ್ರು ಎಲ್ಲ ಭಾಷೆನೂ ಕಲಿತಾರೆ, ಎಲ್ಲ ಭಾಷೆ. ಬಟ್ ಅವರ ಇದರಲ್ಲಿ ಮಾತ್ರ ಅವರು ಬೇರೆ ಭಾಷೆ ಮಾತಾಡಲ್ಲ, ಮಲಯಾಳ ಮಾತಾಡ್ತಾರೆ ಅನ್ನೋದು. ಎಸ್. ಸೊ ಅದು ಖಂಡಿತ ಸಮಸ್ಯೆಗೆ ಪರಿಹಾರ ಏನಂತ ಹೇಳಿದ್ರೆ ನಮ್ಮ ಜನ ಹೆಚ್ಚು ರೈಲನ್ನು ಬಳಕೆ ಮಾಡಿಕೊಳ್ಳುವಂಥದ್ದು ಒಂದು. ಇನ್ನೊಂದು ನಮ್ಮ ಡಿಮಾಂಡ್ಸ್ ನಾವು ಕರೆಕ್ಟ್ ಆಗಿ ಸರ್ಕಾರಕ್ಕೆ ಮುಟ್ಟಿಸಬೇಕು. ನಮ್ಮ ಜನಪ್ರತಿನಿಧಿಗಳು ಸಂಘ ಸಂಸ್ಥೆಗಳು ರೈಲ್ವೆ ಹೋರಾಟಗಾರರು ಎಂಪಿಯನ್ನು ದೂರಿ ಪ್ರಯೋಜನ ಇಲ್ಲ. ಮತ್ತೆ ಮಾಧ್ಯಮದಲ್ಲಿ ಕೂಡ ನಾವು ಯಾವಾಗ ಬರೀತೇವೆ ಅಂದ್ರೆ ರೈಲ್ವೆ ಬಜೆಟ್ ಇದ್ದಾಗ ರೈಲ್ವೆ ಬಜೆಟ್ಗೆ 2 ದಿವಸ ಮೊದಲು 1 ದಿವಸ ಮೊದಲು ಬರೆಯೋದು ಅಷ್ಟೇ. ಬಟ್ ಇಲ್ಲಿಯ ಡಿಮಾಂಡ್ಸ್ ಬಗ್ಗೆ, ರೈಲ್ವೆ ಡಿಮಾಂಡ್ಸ್ ಬಗ್ಗೆ ಯಾಕೆ ಮಾಧ್ಯಮವರು ಕೂಡ ಸಾಕಷ್ಟು ಬೆಳಕು ಚೆಲ್ತಾ ಇಲ್ಲ ಅನ್ನೋದು. ಎಸ್ ಸರ್, ರಮೇಶ್ ಪರ್ಲ್ ಅವರು ಧನ್ಯವಾದಗಳು ನಮ್ಮ ಜೊತೆಗೆ ಒಂದು ಸಂದರ್ಭದಲ್ಲಿ ಮಾತಿಗೆ ಸಿಕ್ಕಿದ್ದಕ್ಕೆ. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರಿಯುತ್ತದೆ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.